कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुं श्रीयुक्तपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये पाञ्चाकल्पतरुभ्यश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमति भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ಅಮನೇಶ್ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಈಶೋಪನಿಷತ್ ತರಗತಿಗೆ ಸ್ವಾಗತ. ಅದು ನಾವು ಮಂತ್ರ 15 ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಹರೇ ಕೃಷ್ಣ. हरे कृष्ण माताजी ಹರೇ ಕೃಷ್ಣ ಮಾತಾಜಿ. ಸೊ ನಿನ್ನೆ ಮಂತ್ರ 15 ನಾವು ಪ್ರಾರಂಭ ಮಾಡಿದ್ವಿ. ಹಿರಣ್ಮಯೇನ ಪುತ್ರೇಣ ಸತ್ಯ ಸ್ಥಾಪಿಹಿತಂ ಮುಖಂ ತತ್ವಂ ಪೂಷನ್ನ ಪ್ರಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಹರೇ ಕೃಷ್ಣ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಓದುದಾ ಮಾತಾಜಿ? ಹಾ ಮಾತಾಜಿ. ಹಿರಣ್ಮಯೇನ ಚಿನ್ನದಂತೆ ಪ್ರಕಾಶಮಾನವಾದ ಪಾತ್ರೇಣ ಹೊದಿಕೆಯಿಂದ ಸತ್ಯಸ್ಯ ಪರಮಸತ್ಯದ ಅಪಿಹಿತಂ ಮುಚ್ಚಲ್ಪಟ್ಟಿದೆ. ಮುಖವು ತತ್ ಆ ಹೊದಿಕೆಯು ತ್ವಂ ನೀನೆ ಪೋಷಕನೇ ಅಪಾವೃಣು ತೆಗೆದುಹಾಕು ಸತ್ಯ ಶುದ್ಧ ಧರ್ಮಾಯ ಭಕ್ತನಿಗೆ ದೃಷ್ಟೆಯೇ ತೋರಿಸುವುದಕ್ಕಾಗಿ. ಅನುವಾದ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಓ ಪ್ರಭುವೆ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವು ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ಭಾವ. ಧನ್ಯವಾದಗಳು. ಸಾಕು ಮಾತಾಜಿ. ಅಂದ್ರೆ ಇದು ಸ್ಟಾರ್ಟ್ ಮಾಡಿದ್ವಲ್ಲ ನಿನ್ನೆ, ಅದರಲ್ಲಿ ನಾವು ಭಗವಂತ ಎಲ್ಲದರ ಒಂದು ಪೋಷಕ, ಎಲ್ಲವನ್ನು ಕೂಡ ಪೋಷಿಸುವವನು ಭಗವಂತನೇ. ಅವನು ಹೇಗಿದ್ದಾನೆ ಅಂದ್ರೆ ಅವನು 3 ಹಂತಗಳಲ್ಲಿ ಅವನನ್ನ ಸಾಕ್ಷಾತ್ಕರಿಸಿಕೊಳ್ತಾರೆ. ಯಾವುದೆಲ್ಲ ಆ 3 ಹಂತಗಳನ್ನು ನಾವು ತಿಳ್ಕೊಂಡಿದ್ದು ಭಗವಂತನ ಸಾಕ್ಷಾತ್ಕಾರವನ್ನ? ಇಲ್ಲಿ ಮೊದಲನೇ ಹಂತದ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆಯಾ ಅಂತ. ಅದು ಯಾವ ಹಂತದಲ್ಲಿ ಭಗವಂತ ಒಂದು ಉಜ್ವಲವಾದ ತೇಜಸ್ಸಿನಲ್ಲಿ ಮುಚ್ಚಿ ಹೋಗ್ತಾನೆ? ಬ್ರಹ್ಮನ ಹಂತ ಅಲ್ವಾ? ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಭಗವಂತ ಅವನು ಕಣ್ಮರೆ ಆಗ್ತಾನೆ. ಅಂದ್ರೆ ಅವನು ಕಣ್ಣು ಕೋರೈಸುವ ಅವನ ಒಂದು ಪ್ರಭೆ ದೇಹದಿಂದ ಹೊರಹೊಮ್ಮುತ್ತಿದೆ. ಅದನ್ನೇ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಆ ಒಂದು ಉಜ್ವಲವಾದ ತೇಜಸ್ಸು ಏನಾಗಿದೆ, ಪರದೆಯ ಹಾಗೆ ಅವನನ್ನ
ನಮ್ಮ ಕಣ್ಣಿಗೆ ಕಾಣದ ಹಾಗೆ ಮುಚ್ಚುತ್ತಾ ಇದೆ. ಆದ್ರೆ ಇಲ್ಲಿ ಕೇಳ್ಕೋತಾ ಇದ್ದಾರೆ, ಮಂತ್ರದ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ಆ ಒಂದು ಅಚ್ಚಾದನೆ, ಆ ಒಂದು ಪರದೆಯನ್ನ ಸರಿಸು, ನಿನ್ನ ಶುದ್ಧ ಭಕ್ತರಿಗೆ ನಿನ್ನ ಒಂದು ಆ ದರ್ಶನವನ್ನ ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನಿನ್ನೆ ಒಂದು ಕ್ಲಾಸ್ ಅಲ್ಲಿ 3 ವಿಷಯಗಳನ್ನ ತಿಳ್ಕೊಂಡ್ವಿ. ಅದು ಬ್ರಹ್ಮನ್ ಸಾಕ್ಷಾತ್ಕಾರ, ಮತ್ತೊಂದು ಪರಮಾತ್ಮ ಸಾಕ್ಷಾತ್ಕಾರ, ಇನ್ನೊಂದು ಭಗವಾನ್ ಸಾಕ್ಷಾತ್ಕಾರದ ಬಗ್ಗೆ ಇನ್ನೂ ನಾವು ತಿಳಿತಾ ಇದ್ವಿ. ಹೌದಲ್ವಾ? ಹರೇ ಕೃಷ್ಣ. ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಏನು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಈ ಬ್ರಹ್ಮನ್ ಸಾಕ್ಷಾತ್ಕಾರದ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ವ್ಯಕ್ತಿ ಭಗವಂತನ ಶಕ್ತಿಯ ಪರಿಚಯವನ್ನ ಪಡ್ಕೋತಾನೆ. ಅಂದ್ರೆ ಈಗ ಸೂರ್ಯನ ಶಕ್ತಿ ಏನು ಅಂದ್ರೆ, ಅದು ಅವನ ಶಾಖ ಮತ್ತೆ ಬೆಳಕು. ಹಾಗೆ ಭಗವಂತನ ಅನೇಕ ಶಕ್ತಿಗಳು ಭಗವಂತನಿಗಿದೆ. ಆ ಶಕ್ತಿ ಎನ್ನುವಂಥದ್ದು ಬ್ರಹ್ಮಜ್ಯೋತಿ ಕೋರೈಸುವ ಬೆಳಕಾಗಿ ಅದು ಎಲ್ಲರಿಗೂ ಕೂಡ ಅದು ಅದನ್ನ ಆ ಒಂದು ಹಂತದಲ್ಲಿ ಒಬ್ಬ ಪ್ರಾಥಮಿಕ ಭಕ್ತ ಅವನು ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ತಾನೆ. ಆ ಹಂತದಲ್ಲಿ ಬಂದಾಗ ಅವನಿಗೆ ತಾನು ದೇಹ ಅಲ್ಲ, ಆತ್ಮ ಅನ್ನುವಂತಹ ಅರಿವು ಅವನಿಗೆ ತಿಳಿಯುತ್ತೆ. ನಂತರ ಅವನು ಆ ಒಂದು ಶಾಶ್ವತವಾದ ಒಂದು ಶಾಶ್ವತತೆಯನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಹೆಂಗಂದ್ರೆ ಬ್ರಹ್ಮಜ್ಯೋತಿ ಅನ್ನುವಂಥದ್ದು ಭಗವಂತನಿಂದಲೇ ಬರ್ತಿರುವಂತ ಒಂದು ತೇಜಸ್ಸು. ಆ ತೇಜಸ್ಸು ಭಗವಂತ ಹೇಗೆ ಶಾಶ್ವತ, ನಮ್ಮ ತೇಜಸ್ಸು ಕೂಡ ಶಾಶ್ವತ, ಅವನ ಶಕ್ತಿಗಳು ಕೂಡ ಶಾಶ್ವತ. ಹಾಗೆ ಅವನಿಗೆ ಈ ಒಂದು ಹಂತದಲ್ಲಿ ಅವನಿಗೆ ಆ ಸಾಕ್ಷಾತ್ಕಾರ ಆಗುತ್ತೆ. ನಾನು ಆತ್ಮ, ನಾನು ಕೂಡ ಭಗವಂತನ ವಿಭಿನ್ನ ಅಂಶ, ಹಾಗಾಗಿ ನಾನು ಕೂಡ ಶಾಶ್ವತ ಅನ್ನುವಂತಹ ಒಂದು ಪರಿಜ್ಞಾನ ಬರುತ್ತೆ. ಅತಿ ಭೌತಿಕ ಜಗತ್ತು ಅದು ದುಃಖಾಲಯ. ಈ ದೇಹ ನಾನಲ್ಲ. ಈ ದೇಹದಿಂದ ಉಂಟಾಗುವ ಏನೆಲ್ಲ ಕ್ಲೇಶಗಳಿದೆ, ಅದು ಈ ದೇಹ ಧಾರಣೆ ಮಾಡಿದ ಕಾರಣ ಈ ಆತ್ಮಕ್ಕೆ ಆಗ್ತಿದೆಯೇ ಹೊರತು ನನಗೆ ಈ ದೇಹ ಅನ್ನುವಂಥದ್ದು ಇಲ್ಲದೆ ಹೋಗಿದ್ದಿದ್ರೆ, ಈ ಒಂದು ಭೌತಿಕ ಜಗತ್ತಿನಿಂದ ಆಚೆ ನಾ ಹೋಗಿದ್ದಿದ್ರೆ ನನಗೆ ಇಷ್ಟೆಲ್ಲ ಕಷ್ಟಗಳು ಅಂದ್ರೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಅಥವಾ ಈ ಒಂದು ದೇಹದಲ್ಲಿ ಆಗ್ತಿರುವಂತಹ 6 ಬದಲಾವಣೆಗಳು, ಹುಟ್ಟುವಂಥದ್ದು, ಬೆಳೆಯುವಂಥದ್ದು, ಕೆಲ ಸಮಯ ದೇಹದಲ್ಲಿ ಬದಲಾವಣೆಗಳಾಗುವಂಥದ್ದು, ಉಪೌತ್ಪನ್ನಗಳನ್ನ ಕೊಡುವಂಥದ್ದು ಅಥವಾ ಕ್ಷೀಣಿಸುವಂಥದ್ದು, ವೃದ್ಧಾಪ್ಯ ಬರುವಂಥದ್ದು, ನಂತರ ದೇಹ ತ್ಯಾಗ ಮಾಡುವಂಥದ್ದು, ಇದೆಲ್ಲ ಆಗ್ತಾ ಇರುವಂಥದ್ದು ದೇಹ ಇರೋದ್ರಿಂದ. ದೇಹ ಅದು ನಾನಲ್ಲ, ವಾಸ್ತವದಲ್ಲಿ ನಾನು ಭಗವಂತನ ಒಂದು ಅಂಶ. ಈ ವಿಚಾರ ಈ ಒಂದು ನಿರಾಕಾರ ಬ್ರಹ್ಮನ ಹಂತಕ್ಕೆ ಬಂದಿರುವಂತಹ ವ್ಯಕ್ತಿಗೆ ತಿಳಿದಿರುತ್ತೆ. ಅದರಿಂದ ಆಚೆಗೆ ಬರುವಂತದ್ದು ಪರಮಾತ್ಮ ಸಾಕ್ಷಾತ್ಕಾರ. ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಹೇಗೆ ಅಂತಂದ್ರೆ, ಆ ವ್ಯಕ್ತಿ ಒಂದು ಅಷ್ಟಾಂಗ ಯೋಗ ಮಾಡುವಂಥದ್ದು ನಾವು ನೋಡ್ತೀವಿ, ಧ್ಯಾನ ಮಾಡುವಂಥದ್ದು. ಅವ್ರು ಏನ್ ಮಾಡ್ತಾರೆ, ಒಂದು 24 ಆ ಸಾಂಖ್ಯಯೋಗದಲ್ಲಿ ಬರುತ್ತಲ್ವಾ, ಸಾಂಖ್ಯಯೋಗದಲ್ಲಿ 24 ಅಂಶಗಳು ಅಂತ. ಹರೇ ಕೃಷ್ಣ, ಯಾವ್ದೆಲ್ಲ 24 ಅಂಶಗಳು ಯಾರಾದ್ರೂ ಹೇಳ್ತೀರಾ? ಒಂದು ವಿಶ್ಲೇಷಣೆ ಅಂದ್ರೆ ನಾನು ಅಂದ್ರೆ ಏನು ಅಂತ ಅದನ್ನ ನಾವು ಅಧ್ಯಯನ ಮಾಡುವಂಥದ್ದು. 24 ಅಂಶಗಳು. ಹರೇ ಕೃಷ್ಣ, ಕೇಳಿಸ್ತಿದೆಲ್ಲ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆಲ್ಲ ನಾನು ಮಾತಾಡ್ತಿರೋದು? ಕೇಳಿಸ್ತದೆ ಮಾತಾಜಿ. 24 ಅಂಶಗಳು ಯಾವ್ದೆಲ್ಲ? 5 ಪಂಚೇಂದ್ರಿಯಗಳು, 5 ಓದಿದ್ದೀರಲ್ವ ಅದು ಭಗವದ್ಗೀತೆಯಲ್ಲಿ? ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 5 ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 15 ಆಯ್ತು. ಒಂದು ಮತ್ತೆ ಮನಸ್ಸು, ಬುದ್ಧಿ, ಮಾತಾಜಿ, ಬುದ್ಧಿ, ಮನಸ್ಸು ಇದೆ ಅಲ್ವಾ ಮಾತಾಜಿ? ಬುದ್ಧಿ, ಮನಸ್ಸು, ಮನಸ್ಸು, ಅಹಂಕಾರ. ಈಗ ನೀವು ಅಹಂಕಾರ. 15ಕ್ಕೆ ಇನ್ನ 3 ಸೇರಿಸಿದ್ರೆ 18 ಆಯ್ತು. 24 ಆಗ್ಬೇಕು ಅಂದ್ರೆ ಇನ್ನ ಯಾವ್ದಿಲ್ಲ ಹೇಳ್ಬೇಕು ನೀವು. 5 ಇಂದ್ರಿಯ ವಸ್ತುಗಳು ಅಂತ ಹೇಳ್ತಾರೆ. ಇಂದ್ರಿಯ ವಸ್ತುಗಳು ಅಂದ್ರೆ ಯಾವ್ದು ಅಂದ್ರೆ, ಅದು ವಸ್ತುಗಳು. ನಾಲಿಗೆಯಿಂದ ರುಚಿ ನೋಡುವಂಥದ್ದು, ಕಣ್ಣಿನಿಂದ ರೂಪ ಕಾಣುವಂಥದ್ದು, ಮತ್ತೆ ಮೂಗಿನಿಂದ ಅಘ್ರಾಣಿಸುವಂಥದ್ದು, ಇವೆಲ್ಲವೂ ಕೂಡ ಇಂದ್ರಿಯ ವಸ್ತುಗಳು. ಅದು ಕೂಡ ಆ ಒಂದು ದೇಹದಲ್ಲಿ ಬರುವಂಥವು. ಇದೆಲ್ಲವೂ ಕೂಡ ಸ್ಥೂಲ ದೇಹ, ಸೂಕ್ಷ್ಮ ದೇಹ ಅಂತ ಅಷ್ಟೇ ತಿಳಿಯುವಂಥದ್ದು. ಇದರಿಂದ ಆಚೆಗೆ ಬರುವಂಥದ್ದು ಆತ್ಮ. ಅದರಿಂದ ಆಚೆಗೆ ನಾವು ಹೋದಾಗ ನಮಗೆ ಕಾಣುವಂಥದ್ದು ಪರಮಾತ್ಮ. ಪ್ರತಿಯೊಂದು ದೇಹದಲ್ಲಿ ಪರಮಾತ್ಮ, ಆತ್ಮ ಇಬ್ಬರು ಇದ್ದಾರೆ. ಅವರಿರೋದ್ರಿಂದಲೇ ಈ ದೇಹ
ಅದು ಚಟುವಟಿಕೆಯಿಂದ ಕೂಡಿರುವಂಥದ್ದು. ಅದು ಕೆಲಸ ಮಾಡಕ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಆತ್ಮ ಪರಮಾತ್ಮ ಇಬ್ರು ಕೂಡ ಇದ್ದಾರೆ. ಈ ಪರಮಾತ್ಮನ ಹಂತಕ್ಕೆ ಯಾರು ಹೋಗ್ತಾರೆ ಅವರು ಅವರು ಅಂತರ್ಮುಖವಾಗಿ ಧ್ಯಾನವನ್ನ ಮಾಡುವಂತವ್ರು ಅಷ್ಟಾಂಗ ಯೋಗಿಗಳು. ಅವರು ಅವರ ಹೃದಯದಲ್ಲಿ ಇರುವಂತಹ ಪರಮಾತ್ಮನನ್ನ ಕಾಣ್ತಾರೆ. ಇಲ್ಲಿ ಪರಮಾತ್ಮನಾಗಿ ಇರುವಂತದ್ದು ಯಾರು? ಹರಿ ಕೃಷ್ಣ. ಯಾರು ಪರಮಾತ್ಮ? ಪರಮಾತ್ಮ ಅಂದ್ರೆ ಕ್ಷೀರೋದಕ ಶಾಯಿ ವಿಷ್ಣು. ವಿಷ್ಣು ತತ್ವ ಅಂತ ಕರೀತಾರೆ. ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು ಮತ್ತೆ ಕ್ಷೀರೋದಕ ಶಾಯಿ ವಿಷ್ಣು, ಇವ್ರು ಮೂರನ್ನು ಕೂಡ ವಿಷ್ಣು ತತ್ವ ಅಂತ ಹೇಳ್ತಾರೆ. ಇದರಲ್ಲಿ ನಾವು ನೋಡ್ತೀವಿ ಮೊದಲನೇದಾಗಿ ಬರುವಂತದ್ದು ಕಾರಣೋದಕ ಶಾಯಿ ವಿಷ್ಣು. ಕಾರಣೋದಕ ಶಾಯಿ ವಿಷ್ಣು ಅವರು ಅನೇಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾರೆ. ಅವರ ದೇಹದಿಂದ ಅನೇಕ ಬ್ರಹ್ಮಾಂಡಗಳು ಹೊರಹೊಮ್ಮುತ್ತೆ. ಆ ಹೊರಹೊಮ್ಮಿದಂತಹ ಬ್ರಹ್ಮಾಂಡಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಆ ಆ, ಕಾರಣೋದಕ ಶಾಯಿ ವಿಷ್ಣು ಗರ್ಭೋದಕ ಶಾಯಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ. ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಅಂದ್ರೆ ನಾವು ನೋಡ್ತೀವಿ 11ನೇ ಅಧ್ಯಾಯದಲ್ಲಿ ನಾವು ಭಗವಂತನ ವಿಶ್ವರೂಪ ದರ್ಶನ ಮಾಡ್ತೀವಲ್ಲ. ಹರೇ ಕೃಷ್ಣ. ವಿಶ್ವರೂಪ ದರ್ಶನದಲ್ಲಿ ಹೇಗೆ ಭಗವಂತ ಅವನು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದಾನೆ ನಾವು ನೋಡಿದೀವಲ್ಲ ಚಿತ್ರಣವನ್ನ. ಅರ್ಜುನ ನೋಡ್ತಾನೆ, ಅವನು ಹೇಳ್ತಾನೆ ಹೇಗಿತ್ತು ಅಂತ. ಹರೇ ಕೃಷ್ಣ. ಹೌದು ಮಾತಾಜಿ. ದಯವಿಟ್ಟು ಇಂಟ್ರಾಕ್ಟ್ ಮಾಡಿ, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ನಾನು ಒಬ್ಬನೇ ಹೇಳ್ತಾ ಇದ್ದೀನಿ ಅನ್ನೋ ತರ ಆಗತ್ತೆ. ಇಲ್ಲ ಮಾತಾಜಿ ಕೇಳಿಸ್ತಾ ಇದೆ ಮಾತಾಜಿ, ಹೇಳಿ ಮಾತಾಜಿ. ಹಾ ಹಾ ಮಾತಾಜಿ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾರು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದಾರೆ ಅದು ಗರ್ಭೋದಕ ಶಾಯಿ ವಿಷ್ಣು. ಮತ್ತೆ ಅಲ್ಲಿ ಪ್ರತಿಯೊಂದು ಆ ಗರ್ಭೋದಕ ಶಾಯಿ ವಿಷ್ಣು ಅವನ ಒಂದು ಹೊಕ್ಕಳ ಬಳ್ಳಿಯಿಂದ ಬ್ರಹ್ಮನ ಸೃಷ್ಟಿಯಾಗತ್ತೆ. ಮೊದಲ ಸೃಷ್ಟಿ ಕಾರಣೋದಕ ಶಾಯಿ ವಿಷ್ಣುವಿಂದ ಬ್ರಹ್ಮಾಂಡಗಳ ಸೃಷ್ಟಿಯಾಗತ್ತೆ. ಅದನ್ನ ಸರ್ಗ ಅಂತ ಕರೀತಾರೆ. ಎರಡನೇ ಸೃಷ್ಟಿ ಅದು ಬ್ರಹ್ಮನಿಂದ ಪ್ರಾರಂಭ ಆಗ್ತದೆ. ಬ್ರಹ್ಮ ಮಾಡ್ತಾನೆ. ಆ ಬ್ರಹ್ಮ ಯಾವ ಒಂದು ಆಧಾರದ ಮೇಲೆ ಮಾಡ್ತಾನೆ ಅಂದ್ರೆ ನಮ್ಮ ಪೂರ್ವ ಆ ಒಂದು ಜೀವಾತ್ಮನ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಮತ್ತೆ ಅವನ ಇಚ್ಛೆಗೆ ಅನುಗುಣವಾಗಿ ಅವನಿಗೆ ಬೇರೆ ಬೇರೆ ದೇಹಗಳನ್ನ ಸೃಷ್ಟಿಸ್ತಾನೆ. ಅದನ್ನ ವಿಸರ್ಗ ಅಂತ ಕರೀತಾರೆ. ನಂತರ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಗರ್ಭೋದಕ ಶಾಯಿ ವಿಷ್ಣುವನು ಮತ್ತೆ ವಿಸ್ತರಣೆ ಆಗ್ತಾನೆ ಕ್ಷೀರೋದಕ ಶಾಯಿ ವಿಷ್ಣುವಾಗಿ. ಪ್ರತಿಯೊಂದು ಜೀವಿಯ ಆತ್ಮದ ಜೊತೆಯಲ್ಲಿ ಪರಮಾತ್ಮನಾಗಿ ಅವನು ಕೂತಿದ್ದಾನೆ. ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಯಾರು ಪಡ್ಕೋತಾರೆ ಅವರು ಮೊದಲಿಗೆ ಶಾಶ್ವತತೆಯನ್ನ ಹೊಂದುತ್ತಾರೆ. ಅಂದ್ರೆ ಆತ್ಮ ಅನ್ನುವಂಥದ್ದು ಶಾಶ್ವತ, ಈ ಜ್ಞಾನ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದು ಪರಮಾತ್ಮ. ಪರಮಾತ್ಮ ಅನ್ನುವಂಥದ್ದು ಒಂದು ಪೂರ್ಣ ಜ್ಞಾನ. ಅವ್ರಿಗೆ ಆ ಒಂದು ಆ ಜ್ಞಾನ ಸಿಗುತ್ತೆ. ಅಂದ್ರೆ ಅವನು ತನ್ನೊಳಗಡೆ ಆತ್ಮ ಪರಮಾತ್ಮನು ಇರುವಂತಹ ಒಂದು ವಿಚಾರವನ್ನ, ಪೂರ್ಣ ಜ್ಞಾನವನ್ನು ಅವನು ಪಡ್ಕೋತಾನೆ. ಆದ್ರೆ ಅಲ್ಲಿ ಇನ್ನೊಂದು ಅವ್ರಿಗೆ ಯಾವುದು ಸಿಗೋದಿಲ್ಲ ಅಂತಂದ್ರೆ ಆನಂದ ಸಿಗೋದಿಲ್ಲ. ಹೃದಯದಲ್ಲಿ ಅವನು ಪರಮಾತ್ಮನನ್ನ ನೋಡ್ತಾ ಇದ್ದಾನೆ, ಆತ್ಮನನ್ನು ನೋಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಆನಂದ ಬೇಕು ಅಂದ್ರೆ ಅವನು ಏನ್ ಮಾಡ್ಬೇಕು? ಸಚ್ಚಿತ್ ಆನಂದ ಅಂತೀವಲ್ಲ. ಸತ್ ಅನ್ನುವಂಥದ್ದು ನಿರಾಕಾರ ಬ್ರಹ್ಮ, ಚಿತ್ ಅನ್ನುವಂಥದ್ದು ಸತ್ ಮತ್ತೆ ಚಿತ್ ಎರಡೂ ಬರುವಂಥದ್ದು ಪರಮಾತ್ಮ. ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಸಚ್ಚಿತ್ ಆನಂದ. ಆನಂದ ಕೂಡ ಸಿಗ್ಬೇಕು. ಆನಂದ ಇವಾಗ ಸಿಗುತ್ತೆ. ಭಗವಂತನ ಜೊತೆ ಯಾವಾಗ ನಮಗೆ ಸಂಪರ್ಕ ಏರ್ಪಡುತ್ತೆ, ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ಭಗವಂತನ ವಿಭಿನ್ನ ಅಂಶಗಳು. ಮತ್ತೆ ನಾವೆಲ್ಲರೂ ಕೂಡ ಜೀವೇರಿ ಸ್ವರೂಪವಾಗಿ ನಿತ್ಯರಿ ಕೃಷ್ಣದಾಸ್. ನಾವೆಲ್ಲರೂ ಒಂದಲ್ಲ ಒಂದು ರಸದಲ್ಲಿ ಭಗವಂತನ ಜೊತೆ ಸಂಪರ್ಕವನ್ನ ಯಾವಾಗ್ಲೂ ಹೊಂದಿದ್ವಿ. ಆದ್ರೆ ಅದನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ, ಅದನ್ನ ಮರ್ತಿದೀವಿ ಕೂಡ ಈಗ. ಆದ್ರೆ ಯಾವಾಗ ನಮಗೆ ಆ ಒಂದು ಅದರ ಒಂದು ಜ್ಞಾನ ಸಿಗುತ್ತೆ, ಮತ್ತೆ ನಾವು ಭಕ್ತಿ ಕಾರ್ಯಗಳಲ್ಲಿ ತೊಡಗ್ತೀವಿ, ಆಗ ಮೊದಲಿನ ಹಾಗೆ ನಾವು ನಮ್ಮ ಒಂದು ಸ್ವರೂಪಕ್ಕೆ ಬರ್ತೀವಿ. ಅಲ್ಲಿ ನಾವು ಯಾವ್ದಾದ್ರೂ ಒಂದು ರೀತಿಯಲ್ಲಿ ಅಂದ್ರೆ ಈ 5 ರಸಗಳಿದೆ ಅಂತ ಹೇಳ್ತಾರೆ. ಆ 5 ರಸಗಳಲ್ಲಿ ಯಾವ್ದಾದ್ರೂ ಒಂದು ರಸದಲ್ಲಿ ನಾವು ಭಗವಂತನ ಜೊತೆ ಒಂದು ಸಂಬಂಧವನ್ನ ಹೊಂದಿದ್ದೀವಿ. ಆ ಸಂಬಂಧ ಅದು ನಮಗೆ ಮತ್ತೆ ಸಿಗುತ್ತೆ. ಆ ಸಂಬಂಧ ಸಿಕ್ಕಾಗ್ಲೇ ನಿಜವಾದ ಆನಂದ ಸಿಗುವಂಥದ್ದು. ಯಾವ್ದೆಲ್ಲ 5 ರಸಗಳು ಯಾರು ಹೇಳ್ತೀರಾ? ಶಾಂತರಸ, ದಾಸ್ಯರಸ, ಮಾಧುರ್ಯ ರಸ, ಸಖ್ಯ ರಸ, ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ರಸ ಮಾತಾಜಿ. ಹಾ ಮತ್ತೆ ಈ 5 ರೀತಿಯಲ್ಲಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಭಗವಂತನ ಜೊತೆ ನಮ್ಮ ಸಂಬಂಧ ಅದು ಯಾವಾಗ್ಲೂ ಇದೆ. ಅದನ್ನ ಕಂಡುಕೊಂಡಾಗ ಮಾತ್ರನೇ ನಮಗೆ ಅವನ ಒಂದು ಸಂಪರ್ಕ ಸಿಗುತ್ತೆ. ಭಗವಂತನ ಸಂಪರ್ಕ ಸಿಗೋವರೆಗೂ ನಮಗೆ ಆನಂದ ಸಿಗೋದಿಲ್ಲ. ಆದ್ರೆ ಆನಂದವನ್ನ ನಾವು ಏನ್ ಮಾಡ್ತೀವಿ, ಎಲ್ಲಿ ಸಿಗೋದಿಲ್ವೋ ಅಲ್ಲಿ ಹುಡುಕೋಕೆ ಶುರು ಮಾಡ್ತೀವಿ. ಆದ್ರೆ ಅಲ್ಲಿ ನಮಗೆ ನಿಜವಾದ ಆನಂದ ಅನ್ನುವಂಥದ್ದು ಅದು ಮರೀಚಿಕೆ ಅಂತಾರೆ. ಮರೀಚಿಕೆ ಅಂದ್ರೆ ಈ ಒಂದು ಮರಳು ಕಾಡಿನಲ್ಲಿ ನೀರು ಸಿಕ್ಕುತ್ತಾ ಅಂತ ಹುಡುಕ್ತಾರಲ್ಲ ಹಾಗೆ. ಈಗ ನಾವು ಆ ಒಂದು
ಪರಮಾತ್ಮ ಸಾಕ್ಷಾತ್ಕಾರ ಆಯ್ತು. ಈಗ ಭಗವಾನ್ ಸಾಕ್ಷಾತ್ಕಾರದ ಬಗ್ಗೆ ತಿಳ್ಕೊತಾ ಇದ್ವಿ. ಮುಂದುವರ್ಸೋಣ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಇದು ಶ್ಲೋಕ ಕೃಷ್ಣನು ತನ್ನ ಮಿತ್ರರಾದ ಗೊಲ್ಲರ, ಅಲ್ಲಿಂದ ತಾನೆ ಮಾತಾಜಿ? ಕೃಷ್ಣನು ತನ್ನ ಮಾತಾಜಿ ಅಲ್ಲಿಂದ. ಮಿತ್ರರಾದ ಗೊಲ್ಲರ ಜೊತೆ ಆಡಿದ ಬಾಲ್ಯದ ಆಟಗಳನ್ನು ಶುಕದೇವ ಗೋಸ್ವಾಮಿಗಳು ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ. ಇತಂ ಸತಾಂ ಬ್ರಹ್ಮ ಸುಖಾನುಭೂತ್ಯಾಂ ದಾಸ್ಯಂ ಗತಾನಂ ಪರದೈವತೇನ ಮಯಾ ಶ್ರೀತಾನಂ ನರಧಾರಕೇಣ ಸಕಾಂ ವಿಜಹೃ ಕೃತ ಪುಣ್ಯ ಪುಂಜಃ. ನಿರಾಕಾರನಾದ ಆನಂದಮಯ ಬ್ರಹ್ಮನೆಂದು ಭಾವಿಸಲಾದ ಭಗವಂತನು ಭಕ್ತರು ಪರದೈವವೆಂದು ಅರ್ಚಿಸುವ ಲೌಕಿಕರು ಸಾಧಾರಣ ಮನುಷ್ಯನೆಂದು ಭಾವಿಸುವಂತ ದೇವೋತ್ತಮ ಪರಮಪುರುಷನು ಗೊಲ್ಲ ಬಾಲಕರೊಂದಿಗೆ ಆಡಿದನು. ಆ ಬಾಲಕರಿಗೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರಿಂದ ಆಗ ಅವನ ಜೊತೆ ಆಡುವ ಅವಕಾಶ ಸಿಕ್ಕಿತು. 10.12.11. ಹೀಗೆ ಕೃಷ್ಣನು ಸದಾ ತನ್ನ ಆಧ್ಯಾತ್ಮಿಕ ಒಳನಾಡಿಗಳೊಂದಿಗೆ ಶಾಂತ, ದಾಸ್ಯ, ಸೇವಕ ಭಾವ, ಸಖ್ಯ, ಸ್ನೇಹ, ವಾತ್ಸಲ್ಯ, ಮಾತಾ ಪಿತೃಗಳ ಪ್ರೀತಿ, ಮಾಧುರ್ಯ, ದಾಂಪತ್ಯ ಪ್ರೇಮ ಎಂಬ ನಾನಾ ಸಂಬಂಧದ ಲೌಕಿಕ ಪ್ರೇಮ ಕಾರ್ಯಗಳಲ್ಲಿ ತೊಡಗಿದ್ದನು. ಓದ್ಲ ಮಾತಾಜಿ ಮುಂದಕ್ಕೆ? ಧನ್ಯವಾದಗಳು. ಇಲ್ಲ ಮಾತಾಜಿ, ಧನ್ಯವಾದಗಳು. ಹೇಳ್ಬಿಡ್ತೇನೆ. ಸರಿ. ಇಲ್ಲಿ ಹೇಗೆ ಅದು ಆನಂದ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಗವಾನ್ ಸಾಕ್ಷಾತ್ಕಾರದಲ್ಲಿ ಆನಂದ ಹೇಗೆ ಸಿಗುತ್ತೆ ಅಂದ್ರೆ ಭಗವಂತನ ಸಂಪರ್ಕ ಸಿಕ್ಕಾಗ ಸಿಗುತ್ತೆ. ಯಾರಿಗೆ ಭಗವಂತನ ಸಂಪರ್ಕ ಸಿಗುತ್ತೆ ಅಂದ್ರೆ ಅವರು ಅನೇಕ ಪುಣ್ಯಗಳನ್ನ ಮಾಡಿರ್ಬೇಕು. ನಾವು ನೋಡ್ತೀವಿ, ಆ ಒಂದು ಗೋಪಿಕೆಯರಾಗಿ ಬರ್ತಾರೆ. ಅವರೆಲ್ಲರೂ ಕೂಡ ವಾಸ್ತವದಲ್ಲಿ ಯಾರಾಗಿರ್ತಾರೆ? ಹರೇ ಕೃಷ್ಣ. ಅವರು ಋಷಿಗಳಾಗಿರ್ತಾರೆ ಮಾತಾಜಿ. ರಾಮನ ಅವತಾರದಲ್ಲಿ ಅವರು ದಂಡಕಾರಣ್ಯದಲ್ಲಿ ಋಷಿಗಳಾಗಿರ್ತಾರೆ ಮಾತಾಜಿ. ಹಾ ಮಾತಾಜಿ. ಹಾಗೆ ಅಲ್ಲಿ ಯಾವುದೇ ಒಂದು ಒಂದು ವೃಂದಾವನದಲ್ಲಿ ಅಥವಾ ಗೋಕುಲದಲ್ಲಿ ಇರುವಂತಹ ಪ್ರತಿಯೊಂದು ವ್ಯಕ್ತಿನೂ ಕೂಡ ಅವರು ಸಾಧಾರಣ ಜನ ಅಲ್ಲ. ಅವರೆಲ್ಲರೂ ಸಾಧಾರಣ ವ್ಯಕ್ತಿಗಳೇ ಅಲ್ಲ. ಅವರೆಲ್ಲರೂ ಕೂಡ ಮಹಾಪುಣ್ಯವಂತರು. ಅಂತವರಿಗೆ ಮಾತ್ರನೇ ಭಗವಂತನ ಸಂಪರ್ಕ ಸಿಗೋದಕ್ಕೆ ಸಾಧ್ಯ. ಅವರ ಜೊತೆಯಲ್ಲಿ ಭಗವಂತ ಅವನು ಮಾಡಿದ ಎಲ್ಲ ಲೀಲೆಗಳು ಅವೆಲ್ಲ ಕೂಡ ಅಲೌಕಿಕವಾದವು. ಅಲ್ಲಿ ಆ ಒಂದು ಯಾರೆಲ್ಲ ಅವನ ಸಂಪರ್ಕದಲ್ಲಿ ಇದ್ರು ಅವರು ಕೂಡ ಈ ಎಲ್ಲ 5 ರಸಗಳನ್ನ ನಾವು ನೋಡಿದ್ವಲ್ಲ, ಆ 5 ರಸಗಳಲ್ಲಿ ಯಾವ್ದಾದ್ರು ಒಂದು ರಸದಲ್ಲಿ ಅವನ ಜೊತೆ ಒಂದು ಸ್ನೇಹ ಸಂಬಂಧವನ್ನ, ಆ ಒಂದು ಪ್ರೀತಿಯನ್ನ, ಮಾಧುರ್ಯವನ್ನ ಈ ರೀತಿ ಆ ಒಂದು ರಸಗಳಲ್ಲಿ ಅವರು ಭಗವಂತನ ಜೊತೆ ಸಂಪರ್ಕವನ್ನ ಪಡೆದು ನಿಜವಾದ ಆನಂದವನ್ನ ಅವರು ಅನುಭವಿಸ್ತಾರೆ. ಅಲ್ಲಿದ್ದಂತಹ ಶಾಂತರಸ ಅಂತ ಹೇಳಿದ್ರು. ಶಾಂತರಸ ಅಂದ್ರೆ ಹಸುಗಳಿರ್ಬೋದು, ಅಲ್ಲಿದ್ದಂತಹ ಗಿಳಿಗಳು, ಅಲ್ಲಿದ್ದಂತಹ ಹಂಸಗಳು, ಎಲ್ಲ ಪ್ರಾಣಿ ಪಕ್ಷಿಗಳು, ಮರಗಿಡಗಳು ಕೂಡ ಭಗವಂತನ ಒಂದು ಸಂಪರ್ಕವನ್ನ ಪಡ್ಕೊಂಡು ಆನಂದದಲ್ಲಿ ಇದ್ವು ಅಂತ. ಹೀಗೆ ಈ ಎಲ್ಲ ಲೀಲೆಗಳನ್ನ ಭಗವಂತ ಯಾಕೆ ಮಾಡ್ತಾನೆ ಅಂತಂದ್ರೆ ಭೂಮಿ ಮೇಲೆ ಇರುವ ಇತರ ಬದ್ಧಾತ್ಮರನ್ನ ತನ್ನ ಹತ್ರ ಸೆಳೆಯೋದಕ್ಕಾಗಿ ಮಾಡ್ತಾನೆ. ಅಂದ್ರೆ ಅವರನ್ನ ತನ್ನ ಹತ್ರಕ್ಕೆ ಆಕರ್ಷಣೆ ಮಾಡ್ತಾನೆ. ನಿಜವಾದ ಸುಖವನ್ನ ಎಲ್ಲೆಲ್ಲೋ ಹುಡುಕಬೇಡಿ, ನಿಜವಾದ ಸುಖ ಇರುವಂತದ್ದು ಇಲ್ಲಿ, ನಿಜವಾದ ಆನಂದ ಇರುವಂತದ್ದು ಇಲ್ಲಿ. ಇದಕ್ಕೆ ನೀವು ನನ್ನ ಹತ್ರ ಬರ್ಬೇಕು ಅಂತ ಹೇಳಿ ಅವನು ಆ ಗೋಲೋಕ ವೃಂದಾವನ ಏನಿದೆ ಅದನ್ನ ಭೂಮಿ ಮೇಲೆ ತರ್ತಾನೆ. ಹರೇ ಕೃಷ್ಣ. ಓದ್ಲ ಮಾತಾಜಿ ನಾನು? ಹಾ ಮಾತಾಜಿ. ಕೃಷ್ಣನು ಎಂದೂ ಬೃಂದಾವನವನ್ನು ಬಿಟ್ಟು ಹೋಗುವುದಿಲ್ಲವೆಂದು ಹೇಳುವುದರಿಂದ ಅವನು ಸೃಷ್ಟಿ ಕಾರ್ಯಗಳನ್ನು ಹೇಗೆ ನಿರ್ವಹಿಸುತ್ತಾನೆಂದು ಯಾರಾದರೂ ಕೇಳಬಹುದು. ಈ ಪ್ರಶ್ನೆಯನ್ನು ಭಗವದ್ಗೀತೆಯಲ್ಲಿ 13.14 ಉತ್ತರಿಸಲಾಗಿದೆ. ಭಗವಂತನು ತನ್ನ ಪುರುಷ ಎಂಬ ಅವತಾರದಲ್ಲಿ ಸ್ವಾಂಶ ವಿಸ್ತರಣೆಯಿಂದ ಇಡೀ ಐಹಿಕ ಸೃಷ್ಟಿಯನ್ನೆಲ್ಲ ಆವರಿಸುತ್ತಾನೆ. ಐಹಿಕ ಸೃಷ್ಟಿ ಸ್ಥಿತಿ ಲಯಗಳಿಗೂ ಭಗವಂತನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನು ಪರಮಾತ್ಮ ಎಂಬ ಸ್ವಾಂಶ ವಿಸ್ತರಣೆಯಿಂದ ಇವನ್ನೆಲ್ಲ ಮಾಡಿಸುತ್ತಾನೆ. ಪ್ರತಿಯೊಂದು ಜೀವಿಯನ್ನು ಆತ್ಮ ಎಂದು ಕರೆಯುತ್ತಾರೆ. ಈ ಆತ್ಮಗಳನ್ನೆಲ್ಲ ನಿಯಂತ್ರಿಸುವ ಪ್ರಧಾನ ಆತ್ಮವೆಂದರೆ ಪರಮಾತ್ಮ. ಹರೇ ಕೃಷ್ಣ ಮಾತಾಜಿ.
ಹರಿ ಕೃಷ್ಣ ಮಾತಾಜಿ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಭಗವಂತ ಅವನು ಹೇಳ್ತಾನೆ, ನಾನು ಯಾವತ್ತೂ ನನ್ನ ಬೃಂದಾವನ ನಿವಾಸಿಗಳನ್ನ ಬಿಟ್ಟು ಹೋಗೋದಿಲ್ಲ. ಅವನಿಗೆ ಅಚ್ಚುಮೆಚ್ಚು ವೃಂದಾವನ ಅಂದ್ರೆ ಅದು ಅವನಿರುವಂತಹ ಸ್ಥಾನ. ಅಲ್ಲಿ ಅವನು ಯಾವಾಗ್ಲೂ ಇರ್ತಾನೆ ಅನ್ನೋದಾದ್ರೆ, ಮತ್ತೆ ಇಡೀ ಒಂದು ಆ ಏನು ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಇವುಗಳ ನಿರ್ವಹಣೆ ಹೇಗೆ ಆಗ್ತಾ ಇದೆ, ಹೇಗೆ ಮಾಡ್ತಾನೆ ಭಗವಂತ? ಅವನು ಸ್ವಯಂ ಆಗಿ ಅಲ್ಲಿಗೆ ಹೋಗಿ ಮಾಡ್ಬೇಕಾದಲ್ಲ, ತನ್ನ ಶಕ್ತಿಗಳಿಂದ ಮಾಡ್ತಾನೆ ಮಾತಾಜಿ. ಅದರ ಬೇರೆ ಶಕ್ತಿಗಳ ಮೂಲಕ ವಿಸ್ತರಣೆಗಳು ಮತ್ತೆ ಶಕ್ತಿಗಳ ಮೂಲಕ ಮಾಡಿಸ್ತಾನೆ. ಅಂದ್ರೆ ಅವನು ಈಗ ಹೇಗೆ ಪ್ರೈಮ್ ಮಿನಿಸ್ಟರು ಅವ್ರ ಗೌರ್ಮೆಂಟ್ ಅದು ನಡೀತಾ ಇರೋದು ಅವರಿಂದ, ಅದನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅದನ್ನ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಗೌರ್ಮೆಂಟ್ ಆಫೀಸ್ಗಳಿರುತ್ತೆ. ಅಲ್ಲಿ ಪ್ರಧಾನಮಂತ್ರಿ ಬಂದು ಅವನೇ ಮಾಡ್ಬೇಕು ನೇರವಾಗಿ ಅಂತಿಲ್ಲ. ಅವನು ಯಾರಿಗೆ ಆ ಒಂದು ಕೆಲಸವನ್ನು ಜವಾಬ್ದಾರಿಯನ್ನು ವಹಿಸಿದ್ದಾನೆ ಅವರು ಅದನ್ನ ನಿರ್ವಹಣೆ ಮಾಡ್ತಾರೆ. ಹಾಗೆ ಭಗವಂತ ಅವನು ಈ ಭೌತಿಕ ಜಗತ್ತಿನ ಒಂದು ನಿರ್ವಹಣೆಯನ್ನ ತನ್ನ ಸ್ವಾಂಶ ವಿಸ್ತರಣೆಗೆ ಕೊಟ್ಟಿದ್ದಾನೆ. ಆಗ್ಲೇ ನಾ ಹೇಳಿದಾಗೆ ವಿಷ್ಣು ತತ್ವ ಅಂತ. ವಿಷ್ಣು ತತ್ವ ಅಂದ್ರೆ ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು ಮತ್ತೆ ಕ್ಷೀರೋದಕ ಶಾಯಿ ವಿಷ್ಣು. ಇಲ್ಲಿ ಕ್ಷೀರೋದಕ ಶಾಯಿ ವಿಷ್ಣು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಅಂತ ಹೇಳಿದೆ. ಆ ಪರಮಾತ್ಮ ಅವನೇನ್ ಮಾಡ್ತಾನೆ, ಈ ಒಂದು ಗುಣಾವತಾರಗಳು ಅಂತ ಹೇಳ್ತಾರೆ. ಆ ಒಂದು 3 ಗುಣಾವತಾರಗಳು ಹೇಳ್ತೀರಾ ಯಾರಾದ್ರೂ? ಅದು 3 ಗುಣಾವತಾರಗಳು. ಹರೇ ಕೃಷ್ಣ. ಭಗವಂತನ ಅನೇಕ ಅವತಾರಗಳಿದೆ, ಅದರಲ್ಲಿ ಗುಣಾವತಾರ ಅಂತ ಕರಿತೀವಿ. ನಾ ಈಗ ಹೇಳಿದ 3 ಪುರುಷಾವತಾರಗಳು, ಅದು ಕರ್ಣೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು. ಅದೇ ರೀತಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರನ್ನ ಗುಣಾವತಾರ ಅಂತ ಹೇಳ್ತಾರೆ. ಬ್ರಹ್ಮ ಬಂದು ಯಾವುದಕ್ಕೆ ಅಧಿಪತಿ, ಯಾವ ಗುಣಕ್ಕೆ? ರಜೋಗುಣಕ್ಕೆ ಮಾತಾಜಿ ಬ್ರಹ್ಮ. ವಿಷ್ಣು ವಿಷ್ಣು ಸತ್ವಗುಣಕ್ಕೆ, ಈಶ್ವರ ಬಂದು ತಮಗುಣಕ್ಕೆ. ಮತ್ತೆ ಆ ವಿಷ್ಣು ಯಾರು ಅಂದ್ರೆ, ಆ ವಿಷ್ಣುನ ಇಲ್ಲಿ ಕ್ಷೀರೋದಕ ಶಾಯಿ ವಿಷ್ಣು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಷೀರೋದಕ ಶಾಯಿ ವಿಷ್ಣು ಎಲ್ಲ ಸ್ಥಿತಿ ಲಯಗಳು ಏನೆಲ್ಲ ನಡೀತಿದೆ ಇದೆಲ್ಲ ಕೂಡ ಭಗವಂತ ಅವನು ತಾನು ನೇರವಾಗಿ ಬಂದು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವನಿಗೆ ಇದ್ರಲ್ಲಿ ಯಾವುದೇ ಏನಂತ ಹೇಳ್ತಾರೆ, ಅವನಿಗೆ ಇದ್ರಲ್ಲಿ ಯಾವುದೇ ಒಂದು ಆಸಕ್ತಿ ಕೂಡ ಇಲ್ಲ. ಇಲ್ಲಿ ಏನ್ ಸೃಷ್ಟಿ ಆಗ್ತಿದೆ, ಸ್ಥಿತಿ ಆಗ್ತಾ ಇದೆ, ಲಯವಾಗ್ತಿದೆ, ಅದರಲ್ಲಿ ಅವನಿಗೇನು ಆಸಕ್ತಿ ಇಲ್ಲ. ಅವನು ಅವನ ಭಕ್ತರ ಜೊತೆಯಲ್ಲಿ ಸದಾ ಆನಂದವಾಗಿ ಅಲ್ಲಿ ಗೋಲೋಕ ವೃಂದಾವನದಲ್ಲಿದ್ದಾನೆ. ಆದ್ರೆ ಈ ಎಲ್ಲ ಏನೆಲ್ಲ ಕಾರ್ಯಗಳು ನಡೀತಿದೆ, ಜರುಗ್ತಾ ಇದೆ, ಅದು ಅವನ ಸ್ವಾಂಶ ವಿಸ್ತರಣೆಗಳು ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪರಮಾತ್ಮ. ಪರಮಾತ್ಮ ಅಂದ್ರೆ ಎಲ್ಲ ಆತ್ಮಗಳಿಗೆ ಪ್ರಧಾನನಾದವನು. ಅಂದ್ರೆ ಆತ್ಮಕ್ಕೂ ಪರಮಾತ್ಮಕ್ಕೂ ಏನು ವ್ಯತ್ಯಾಸ? ಆತ್ಮದು ಒಂದು ದೇಹದಲ್ಲಿ ಇರುತ್ತೆ. ಹೌದು ಮಾತಾಜಿ, ಪರಮಾತ್ಮ ಎಲ್ಲಾ ಕಡೆ ಇರುತ್ತೆ. ಪ್ರತಿಯೊಂದು ಅಣು ಅಣುವಲ್ಲೂ ಇರುತ್ತೆ ಪರಮಾತ್ಮ. ಪರಮಾತ್ಮ ಪ್ರತಿಯೊಂದು ದೇಹದಲ್ಲೂ ಆಗ್ತಾ ಇರೋ ಪ್ರತಿಯೊಂದನ್ನು ಕಾಣ್ತಾ ಇದ್ದಾನೆ. ಆದ್ರೆ ಆತ್ಮಕ್ಕೆ ಆ ಒಂದು ದೇಹದಲ್ಲಿ, ಯಾವ ದೇಹದಲ್ಲಿ ಅದಿದೆ ಆ ದೇಹದಲ್ಲಿ ಆಗೋದು ಮಾತ್ರನೇ ಅದಕ್ಕೆ ಅನುಭವಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮಗಳನ್ನೆಲ್ಲ ನಿಯಂತ್ರಿಸುವ ಪ್ರಧಾನ ಆತ್ಮ ಅಂದ್ರೆ ಅದು ಪರಮಾತ್ಮ ಅಂತ. ಹರೇ ಕೃಷ್ಣ. ಉದಿ ಯಾರು ಓದಿಲ್ಲ ಅಂದ್ರೆ ನಾನೇ ಓದ್ತೀನಿ ಮಾತಾಜಿ. ಯಾರಾದ್ರೂ ಓದಂಗಿದ್ರೆ ಓದ್ಲಿ. ಓದ್ಲಾ ದಯವಿಟ್ಟು ಓದಿ ಮಾತಾಜಿ? ಯಾರಾದ್ರು. ಹಾ ಮಾತಾಜಿ ಓದಿ. ಭಗವತ್ ಸಾಕ್ಷಾತ್ಕಾರವೆಂಬ ಈ ಪದ್ಧತಿ ಒಂದು ದೊಡ್ಡ ವಿದ್ಯೆ. ಐಹಿಕ ಭೋಗಾಸಕ್ತರು ಐಹಿಕ ಸೃಷ್ಟಿಯ 24 ಅಂಶಗಳನ್ನು ವಿಶ್ಲೇಷಿಸಿ ಚಿಂತನೆ ನಡೆಸಬಹುದು ಅಷ್ಟೇ. ಏಕೆಂದರೆ ಅವರಿಗೆ ಪುರುಷನ ಅಂದರೆ ಭಗವಂತನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯ ಪೂರೈಸುವ ಪ್ರಭೆಯಿಂದ ದಿಗ್ಭ್ರಾಂತರಾಗಿದ್ದಾರೆ. ಒಬ್ಬನು ಪರಮ ಸತ್ಯನನ್ನು ಪೂರ್ತಿಯಾಗಿ ನೋಡಬೇಕಾದರೆ ಅವನು 24 ಐಹಿಕ ದ್ರವ್ಯಗಳ ಆಚೆ ಮತ್ತು ಹರೇ ಕೃಷ್ಣ ಮಾತಾಜಿ ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ, ಒಬ್ರು ಯಾರೋ ಬಂದ್ರು ಮನೆಗೆ, ಒಂದ್ ನಿಮಿಷ ಮಾತಾಜಿ. ಓಕೆ ಮಾತಾಜಿ. ಮತ್ತೆ ಬ್ರಹ್ಮಜ್ಯೋತಿ ಆಚೆಗೂ ಹೋಗಬೇಕು. ಈಶೋಪನಿಷತ್ ಈ ಅಂಶದತ್ತ ಗಮನ ಸೆಳೆದು ಹಿರಣ್ಮಯ ಪಾತ್ರವನ್ನು ಹೊಳೆಯುವ ಹೊದಿಕೆಯನ್ನು ತೆಗೆಯಬೇಕೆಂದು ಪ್ರಾರ್ಥಿಸುತ್ತದೆ. ಈ ಆಚ್ಛಾದನವನ್ನು ತೆಗೆಯದ ಹೊರತು ಯಾರು ದೇವೋತ್ತಮ ಪರಮಪುರುಷನನ್ನು ಯಥಾವತ್ತಾಗಿ ಗ್ರಹಿಸಲಾರರು ಎಂದು ಪರಮ ಸತ್ಯದ ಸಾಕ್ಷಾತ್ಕಾರವನ್ನು ಸಾಧಿಸಲಾರರು. ಇಲ್ಲಿ ಬಯಾಲಜಿ ಅಂತ ಹೇಳ್ತೀವಿ ನಾವು, ಒಂದು
ಸ್ಕೂಲಲ್ಲಿ ಕಲಿಯುವಂಥದ್ದು. ಅಲ್ಲಿ ಕೂಡ ಈ ಒಂದು ವಿಷಯಗಳನ್ನ ಕಲಿತೀವಿ. 24 ಅಂಶಗಳನ್ನು ನಾವು ಅಲ್ಲಿ ಕಲಿತೀವಿ. ಅಂದ್ರೆ ನಮ್ಮ ದೇಹದ ರಚನೆ ಹೇಗಾಗಿದೆ ಅನ್ನುವಂಥದ್ದು, ಮತ್ತೆ ದೇಹದಲ್ಲಿ ಕರ್ಮೇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳಿದೆ, ಈ ಎಲ್ಲ ವಿಚಾರಗಳು ನಮಗೆ ಶಾಲಾ ಕಾಲೇಜಲ್ಲಿ ನಾವು ತಿಳ್ಕೋತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ ಐಹಿಕ ಭೋಗದಲ್ಲಿ ಆಸಕ್ತಿ ಇದೆ, ಯಾರಿಗೆ ದೇಹ ಭಾವದಲ್ಲಿ ಇದ್ದಾರೆ, ಆ ದೇಹದ ಭಾವನೆಯಲ್ಲಿ ಇರುವಂತವರು 24 ಅಂಶಗಳನ್ನ ತಿಳಿತಾರೆ. ಆದ್ರೆ ಅವರಿಗೆ ಭಗವಂತನ ಬಗ್ಗೆ ಯಾವುದೇ ಒಂದು ಸುಳಿವು ಕೂಡ ಇಲ್ಲ. ಅಂದ್ರೆ ನಾಸ್ತಿಕರ ಹಾಗೆ ಅವರು ಏನನ್ನ ಕಾಣ್ತಾರೆ ಅದನ್ನ ಮಾತ್ರನೇ ಸ್ವೀಕಾರ ಮಾಡ್ತಾರೆ ಅನ್ನುವಂಥ. ಪರಮಾತ್ಮ, ಆತ್ಮ ಇವೆಲ್ಲವೂ ಕೂಡ ಸೂಕ್ಷ್ಮ ಸ್ವರೂಪದಲ್ಲಿ ಇರುವಂತವು. ಅದರ ಒಂದು ವಿಷಯ ತಿಳಿಯದ ಜನರು ಅವರು ಇಂದ್ರಿಯ ಭೋಗದಲ್ಲಿ ತೊಡಗುತ್ತಾರೆ. ಮತ್ತೆ ನಿರಾಕಾರವಾದಿಗಳು ಅವ್ರು ಯಾರಿದ್ದಾರೆ, ಅವರು ಬ್ರಹ್ಮಜ್ಯೋತಿಯನ್ನ ತಿಳಿದವರು. ಅಂದ್ರೆ ಬ್ರಹ್ಮಜ್ಯೋತಿ ಅಂತಂದ್ರೆ ಭಗವಂತನಿಂದ ಬರ್ತಿರುವಂತಹ ಶಕ್ತಿಗಳ ಒಂದು ಪರಿಚಯ ಅವರಿಗೆ ಇರುತ್ತೆ. ಮತ್ತೆ ನಾವು ಕೂಡ ಭಗವಂತನ ಒಂದು ತಟಸ್ಥ ಶಕ್ತಿ ಅನ್ನುವಂಥದ್ದನ್ನ ತಿಳಿದಿರ್ತಾರೆ. ಹೀಗೆ ಅವರು ಪರಮಸತ್ಯನನ್ನ ಪೂರ್ತಿಯಾಗಿ ಅವ್ರಿಗೆ ನೋಡೋದಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಅವನು ಕೋರೈಸುವ ಒಂದು ಆಚ್ಛಾದನೆ, ಅಂದ್ರೆ ಒಂದು ಬೆಳಕಿನ ಪುಂಜ ಅಥವಾ ಒಂದು ಬೆಳಕಿನ ಒಂದು ಪರದೆ ಇಂದ ತನ್ನನ್ನ ತಾನು ಅವರಿಂದ ದೂರ ಮಾಡ್ಕೊಂಡಿದ್ದಾನೆ. ಅಂದ್ರೆ ಅವ್ರು ಕಾಣದ ಹಾಗೆ ಅವನು ಇದ್ದಾನೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಐಹಿಕ ದ್ರವ್ಯಗಳ ಆಚೆ ಅಂದ್ರೆ ಅವರು ತಾನು ಈ ದೇಹ ಅಲ್ಲ, ಆತ್ಮ ಅನ್ನುವಂಥದ್ದನ್ನ ತಿಳಿದಿದ್ದಾರೆ. ಆದ್ರೆ ಅದರಿಂದ ಆಚೆಗೆ ಹೋಗಿ ಭಗವಂತನ ಸಾಕ್ಷಾತ್ಕಾರ ಆಗಿಲ್ಲ. ಅಂದ್ರೆ ಭಗವಂತನಿಗೆ ರೂಪ ಇದೆ ಅನ್ನುವಂಥದ್ದು ತಿಳಿದಿಲ್ಲ. ಅವ್ರೇನ್ ಅನ್ಕೋತಾರೆ, ಭಗವಂತ ಅಂದ್ರೆ ಆ ಕಣ್ಣು ಕೊರೆಸುವ ಬೆಳಕಷ್ಟೇ ಅನ್ಕೋತಾರೆ, ಅವನ ಶಕ್ತಿ ಅಷ್ಟೇ ಅಂತ ತಿಳಿತಾರೆ. ಅದರಿಂದ ಅವ್ರು ಏನಂತಾರೆ, ಅವನಿಗೆ ರೂಪ ಇಲ್ಲ, ನಿರಾಕಾರ ಅಂತ ಕರೀತಾರೆ. ಹೀಗೆ ಯಾರು ಭಕ್ತರಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಭಗವಂತ ನೀನು ಅದರಿಂದ ಆಚೆ ನೀನ್ ಇದೆಯಾ, ವ್ಯಕ್ತಿ ರೂಪದಲ್ಲಿ ಇದೆಯಾ. ಹಾಗಾಗಿ ಈ ಹಿರಣ್ಮಯ ಪಾತ್ರವನ್ನ ಅಂದ್ರೆ ಹೊಳಿತಾ ಇರುವಂತಹ ಹೊದಿಕೆ ಏನಿದೆ, ನಿನ್ನ ಅಚ್ಛಾದನೆ ಏನಿದೆ, ಅದನ್ನ ದಯವಿಟ್ಟು ತೆಗಿ, ಅದನ್ನ ನಮ್ಮ ಕಣ್ಣಿನಿಂದ ಸರಿಸು. ನಾನು ನಿನ್ನ ಒಂದು ದಿವ್ಯ ಒಂದು ಸ್ವರೂಪವನ್ನ ನಿನ್ನ ನೋಡ್ಬೇಕು ಅಂತ ಹೇಳಿ ಹೇಳ್ತಾ ಇರುವಂತಹ ಒಂದು ಮಂತ್ರದಲ್ಲಿ, ಈ ಮಂತ್ರದಲ್ಲಿ ಹೇಳ್ತಿರುವಂತಹ ಪ್ರಾರ್ಥನೆ ಇದು. ಯಾರು ಆದ್ರಿಂದ ಆ ಒಂದು ಕೊರೆಸುವ ಬೆಳಕಿನಿಂದ ಹೊರಗಡೆ ಇರುವಂತ ಭಗವಂತನನ್ನ ಕಾಣ್ತಾರೆ, ಅವನನ್ನ ಯಥಾರ್ಥವಾಗಿ ತಿಳಿತಾರೆ. ಮತ್ತೆ ಅದನ್ನೇ ಇಲ್ಲಿ ಪರಮ ಸತ್ಯದ ಸಾಕ್ಷಾತ್ಕಾರ ಅಂತ ಹೇಳ್ತಾ ಇದ್ದಾರೆ. ಪರಮ ಸತ್ಯ ಅಂದ್ರೆ ಅದು 3 ಹಂತಗಳಲ್ಲಿ ತಿಳಿಯುವಂಥದ್ದು. ಪರಿಪೂರ್ಣ ಸತ್ಯ ಅಂತಂದ್ರೆ ಅದು ಭಗವಾನ್ ಸಾಕ್ಷಾತ್ಕಾರ. ಹರೇ ಕೃಷ್ಣ. ತೀರಾ ಹರೇ ಕೃಷ್ಣ ಮಾತಾಜಿ ಓದ್ಲಾ? ಹಾ ಮಾತಾಜಿ. ಭಗವಂತನ ಪರಮಾತ್ಮ ಸ್ವರೂಪವು 3 ಸ್ವಾಂಶ ವಿಸ್ತರಣೆಗಳಲ್ಲಿ ಒಂದು. ಈ ಮೂರನ್ನು ಒಟ್ಟಾರಿ ವಿಷ್ಣು ತತ್ವ ಎಂದು ಕರೆಯುತ್ತಾರೆ. ಈ ವಿಶ್ವದಲ್ಲಿನ ವಿಷ್ಣು ತತ್ವವನ್ನು ಕ್ಷೀರೋದಕಶಾಹಿ ವಿಷ್ಣು, ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳಲ್ಲಿ ಒಬ್ಬ ಎಂದು ಕರೆಯುತ್ತಾರೆ. ಅವನು ಪ್ರತಿಯೊಂದು ಜೀವಿಯಲ್ಲೂ ಇರುವ ಸರ್ವಾಂತರ್ಯಾಮಿ ಪರಮಾತ್ಮ. ಗರ್ಭೋದಕಶಾಹಿ ವಿಷ್ಣುವು ಎಲ್ಲ ಜೀವಿಗಳಲ್ಲಿಯೂ ಅಂತರ್ಗತವಾಗಿರುವ ಸಮಷ್ಟಿತ ಪರಮಾತ್ಮ. ಇವೆರಡರ ಆಚೆ ಕಾರಣೋದಕಶಾಹಿ ವಿಷ್ಣು ಸೃಷ್ಟಿ ಸಾಗರದಲ್ಲಿ ಮಲಗಿದ್ದಾನೆ. ಅವನು ಸಕಲ ವಿಶ್ವಗಳ ಸೃಷ್ಟಿಕರ್ತ. ಯೋಗ ಪದ್ಧತಿಯು ಸೃಷ್ಟಿಯ 24 ಐಹಿಕ ದ್ರವ್ಯಗಳನ್ನು ದಾಟಿ ವಿಷ್ಣು ತತ್ವಗಳನ್ನು ಸೇರುವ ವಿಧಾನವನ್ನು ಸೂಕ್ತ ವಿದ್ಯಾರ್ಥಿಗೆ ಬೋಧಿಸುತ್ತದೆ. ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಲೌಕಿಕ ದರ್ಶನವು ನೆರವಾಗುತ್ತದೆ. ಈ ಬ್ರಹ್ಮಜ್ಯೋತಿಯು ಶ್ರೀಕೃಷ್ಣನ ದಿವ್ಯ ದೇಹದ ಪ್ರಭೆ. ಇದನ್ನು ಭಗವದ್ಗೀತೆಯಲ್ಲೂ ಬ್ರಹ್ಮ ಸಂಹಿತೆಯಲ್ಲೂ ಖಚಿತಪಡಿಸಿದೆ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟೀಶ್ವಶೇಷ ವಸುಧಾಸ್ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮಶೇಷ ಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೋಟಿ ಕೋಟಿ ವಿಶ್ವಗಳಲ್ಲಿ ಅಸಂಖ್ಯಾತ ಲೋಕಗಳಿವೆ. ಪ್ರತಿಯೊಂದು ಇತರ ಲೋಕಗಳಿಗಿಂತ ಸ್ವರೂಪದಲ್ಲಿ ಭಿನ್ನ. ಈ ಲೋಕಗಳೆಲ್ಲವೂ ಬ್ರಹ್ಮಜ್ಯೋತಿಯ ಒಂದು ಮೂಲೆಯಲ್ಲಿವೆ. ಈ ಬ್ರಹ್ಮಜ್ಯೋತಿಯು ನಾನು ಪೂಜಿಸುವ ದೇವೋತ್ತಮ ಪರಮಪುರುಷನ ತೇಜಪುಂಜದ ಕಿರಣಗಳು. ಬ್ರಹ್ಮ ಸಂಹಿತೆಯಲ್ಲಿ ಬರುವ ಈ ಮಂತ್ರವು ಪರಮ ಸತ್ಯವನ್ನು ನಿಜವಾಗಿ ಸಾಕ್ಷಾತ್ಕರಿಸಿಕೊಂಡು ನೆಲೆಯಿಂದ ಹೇಳಿರುವಂತಹದ್ದು. ಈ ಮಂತ್ರದಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ಈಶೋಪನಿಷತ್ತಿನ ಶ್ರುತಿ ಮಂತ್ರವು ಹೇಳುತ್ತದೆ. ಭಗವಂತನ ನಿಜವಾದ ಮುಖವನ್ನು ನೋಡಲು ಬ್ರಹ್ಮಜ್ಯೋತಿಯನ್ನು ತೆಗೆಯಬೇಕು ಎಂದು ಕೋರುವ ಸರಳವಾದ ಮಂತ್ರ ಇದು. ಹರೇ ಕೃಷ್ಣ ಮಾತಾಜಿ. ಮತ್ತು ಓದ್ಲಾ? ಸಾಕಲ್ವಾ ಮಾತಾಜಿ? ಸಾಕು ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಈಗ ಒಂದು ಭಗವಂತನ ಸ್ವಾಂಶ ವಿಸ್ತರಣೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ವಿಸ್ತರಣೆಗಳಲ್ಲಿ
ಆ ವಿಭಿನ್ನಾಂಶ ಅಂದ್ರೆ ನಾವೆಲ್ಲ ಜೀವಾತ್ಮಗಳು, ಸ್ವಾಂಶ ಅಂದ್ರೆ ಭಗವಂತನ ಅದೇ ರೆಪ್ಲಿಕಾ ಅಂತ ಹೇಳ್ತಾರೆ, ಅವನದೇ ಜೆರಾಕ್ಸ್ ಕಾಪಿ. ಅದನ್ನಲ್ಲಿ ಸ್ವಾಂಶ ವಿಸ್ತರಣೆಗಳು ಅಂತ ಕರೀತಾ ಇದ್ದಾರೆ. ಅವರನ್ನ 3 ರೀತಿಯಲ್ಲಿ ಈ ಪುರುಷಾವತಾರಗಳು ಅಂತಾನೂ ಕರೀತಾರೆ, ಅವರನ್ನ ವಿಷ್ಣು ತತ್ವ ಅಂತಾನೂ ಕರೀತಾರೆ. ಆ ವಿಷ್ಣು ತತ್ವದಲ್ಲಿ ಬರುವಂತದ್ದು ಯಾರೆಲ್ಲ, ಅಥವಾ ಸ್ವಾಂಶ ವಿಸ್ತರಣೆಗಳು ಅಂದ್ರೆ ಯಾರು? ಗರ್ಭೋದಕ ಶಾಹಿ ವಿಷ್ಣು, ಶಿರೋದಕ ಶಾಹಿ. ಮತ್ತೆ ಕಾರಣೋದಕ ಶಾಹಿ ವಿಷ್ಣು, ಗರ್ಭೋದಕ ಶಾಹಿ ವಿಷ್ಣು, ಮತ್ತೆ ಕ್ಷೀರೋದಕ ಶಾಹಿ ವಿಷ್ಣು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಷೀರೋದಕ ಶಾಹಿ ವಿಷ್ಣು ಅವನೇ, ಪರಮಾತ್ಮನೂ ಅವನೇ, ಮತ್ತೆ ಅವನೇ ಇಲ್ಲಿ ಗುಣಾವತಾರದಲ್ಲೂ ಕೂಡ ಬರ್ತಾನೆ. ಗುಣಾವತಾರದಲ್ಲಿ ಆ ಬ್ರಹ್ಮ, ಶಿವ ಮತ್ತೆ ವಿಷ್ಣು ಯಾರಿದ್ದಾರೆ ಅದರಲ್ಲಿ ತ್ರಿಮೂರ್ತಿಗಳಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡುವಂಥವ್ರು, ಅದರಲ್ಲಿ ಸ್ಥಿತಿ ಅದನ್ನು ನೋಡ್ಕೊಳ್ಳುವಂಥವ್ರು ಪರಮಾತ್ಮ ಕ್ಷೀರೋದಕ ಶಾಹಿ ವಿಷ್ಣು. ಅವನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವನು ಎಲ್ಲ ರೀತಿಯಲ್ಲಿ ಪರಮಾತ್ಮನಾಗಿ ಕೂಡ ಉಪಸ್ಥಿತನಾಗಿದ್ದಾನೆ. ಗರ್ಭೋದಕ ಶಾಹಿ ವಿಷ್ಣು ಅವನು ಹೇಗೆ ಅಂದ್ರೆ ಅಂತರ್ಗತವಾಗಿರುವ ಸಮಷ್ಟಿಯ ಪರಮಾತ್ಮ. ಅಂದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಯಾರು? ಹರೇ ಕೃಷ್ಣ. ಕ್ಷೀರೋದಕ ಶಾಹಿ ವಿಷ್ಣು ಮಾತಾಜಿ. ನಾನು ಒಂದು ಜೀವಾತ್ಮ ಅಂತ ಅಂದ್ರೆ, ನಾನೊಂದು ಜೀವಿ ಅಂದ್ರೆ ನನ್ನ ಜೊತೆ ಇರುವಂತದ್ದು ಪರಮಾತ್ಮ ಅಂದ್ರೆ ಅದು ಕ್ಷೀರೋದಕ ಶಾಹಿ ವಿಷ್ಣು. ಅದೇ ಹಾಗೆ ಇಡೀ ಬ್ರಹ್ಮಾಂಡ ಏನಿದೆ ಅಲ್ಲಿ ಕೂಡ ಒಬ್ಬ ಪರಮಾತ್ಮ ಇದ್ದಾನೆ. ಅದನ್ನ ಒಟ್ಟಾರೆಯಾಗಿ ಒಂದು ಬ್ರಹ್ಮಾಂಡ ಅನ್ನುವಂಥದ್ದು ಒಂದು ಅಂತ ಒಟ್ಟಾಗಿ ನೋಡುವಾಗ ಅಲ್ಲಿ ಒಬ್ಬ ಪರಮಾತ್ಮ ಇದ್ದಾನೆ. ಯಾರದು? ಇಡೀ ಬ್ರಹ್ಮಾಂಡ ಒಂದು ವ್ಯಕ್ತಿ ಆದ್ರೆ ಅಲ್ಲಿ ಒಬ್ಬ ಪರಮಾತ್ಮ ಇದ್ದಾನೆ, ಆ ಬ್ರಹ್ಮಾಂಡದ ಒಳಗಡೆ ಒಬ್ಬ ಪರಮಾತ್ಮ ಇದ್ದಾನೆ. ಅದನ್ನ ಇಲ್ಲಿ ಗರ್ಭೋದಕ ಶಾಹಿ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಜೀವಾತ್ಮನ ಒಳಗಡೆ ಪರಮಾತ್ಮನಾಗಿ ಇರುವಂತವನು ಕ್ಷೀರೋದಕ ಶಾಹಿ ವಿಷ್ಣು. ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿರುವಂಥದ್ದು, ಆ ಒಂದು ವಿಶ್ವರೂಪ ದರ್ಶನದಲ್ಲಿ ಆವರಿಸ್ಕೊಂಡಿದ್ದಂಥದ್ದು ಅದು ಗರ್ಭೋದಕ ಶಾಹಿ ವಿಷ್ಣು. ಅವನು ಇಡೀ ಬ್ರಹ್ಮಾಂಡವನ್ನ ಸಮಷ್ಟಿಯನ್ನ ಆವರಿಸ್ಕೊಳ್ತಾನೆ. ಆದ್ರೆ ಒಂದೊಂದು ಅಣುರೇಣ ತೃಣಕಾಶದಲ್ಲಿ ಅವನು ಏನಾಗಿ ಹೋಗಿದ್ದಾನೆ? ಕ್ಷೀರೋದಕ ಶಾಹಿ ವಿಷ್ಣುವಾಗಿ ಹೋಗಿದ್ದಾನೆ. ಆದ್ರೆ ಇದೆಲ್ಲವೂ ಕೂಡ ಬರ್ತಾ ಇರುವಂತದ್ದು ಎಲ್ಲಿಂದ? ಈ ಬ್ರಹ್ಮಾಂಡಗಳು ಎಲ್ಲಿಂದ ಬರ್ತಾ ಇದೆ? ಗರ್ಭೋದಕ ಶಾಹಿ ವಿಷ್ಣುವಿಂದ ಮಾತಾಜಿ. ಇಲ್ಲ ಮಾತಾಜಿ, ಕಾರಣೋದಕ ಶಾಹಿ ವಿಷ್ಣು. ಕಾರಣೋದಕ ಶಾಹಿ ವಿಷ್ಣುವನ್ನ ಮಹಾವಿಷ್ಣು ಅಂತ ಕರೀತಾರೆ. ಆ ಮಹಾವಿಷ್ಣುವಿನ ರೋಮಕೂಪಗಳಿಂದ ಅಥವಾ ಅವನ ಉಸಿರಾಟದಿಂದ ಎಲ್ಲಾ ಕಡೆಯಿಂದನೂ ಇಡೀ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತಾ ಹೋಗುತ್ತೆ. ಅವನು ಕಾರಣ ಸಾಗರ ಅಂತ ಹೇಳ್ತಾರೆ. ಅಲ್ಲಿ ಅವನು ಯೋಗ ನಿದ್ರೆಯಲ್ಲಿ ಮಲಗಿರ್ತಾನೆ. ಅವನು ಯೋಗ ನಿದ್ರೆ ಮಾಡ್ತಾ ಇದ್ದಾಗ್ಲೇನೆ ಇಷ್ಟೆಲ್ಲ ಸೃಷ್ಟಿ ನಡೀತಾ ಇದೆ. ಅವನು ಸಕಲ ವಿಶ್ವಗಳ ಸೃಷ್ಟಿಕರ್ತ. ಎಲ್ಲ ಸೃಷ್ಟಿ ಅದು ಆಗ್ತಿರುವಂಥದ್ದು, ಹೀಗೆ ಎಲ್ಲ ನಡೀತಾ ಇರುವಂಥದ್ದು ನೇರವಾಗಿ ಕೃಷ್ಣನಿಂದಲೇ. ಆದ್ರೆ ಅಲ್ಲಿ ಭಗವಂತನ ಉಪಸ್ಥಿತಿ ಇಲ್ಲ. ಅಂದ್ರೆ ಭಗವಂತ ಅವನು ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗ್ತಾ ಇಲ್ಲ. ಅವನ ಒಂದು ಶಕ್ತಿಗಳು, ಸ್ವಾಂಶ ವಿಸ್ತರಣೆಗಳು ಆ ಮೂಲಕ ಅವನು ಮಾಡಿಸ್ತಾ ಇದ್ದಾರೆ. ಹೀಗೆ ಯೋಗ ಪದ್ಧತಿಯ ಸೃಷ್ಟಿಯ 24 ಐಹಿಕ ದ್ರವ್ಯಗಳನ್ನು ದಾಟಿ ವಿಷ್ಣು ತತ್ವಗಳನ್ನು ಸೇರುವ ವಿಧಾನವನ್ನು ಸೂಕ್ತ ವಿದ್ಯಾರ್ಥಿಗೆ ಬೋಧಿಸುತ್ತದೆ. ಅಂದ್ರೆ ಯೋಗ ಪದ್ಧತಿ ಅಂದ್ರೆ ಯಾವುದು? ಆ ಒಂದು ಅಷ್ಟಾಂಗ ಯೋಗ ಯಾರು ಮಾಡ್ತಾರೆ, ಧ್ಯಾನದಲ್ಲಿ ತೊಡಗ್ತಾರೆ ಅಂತವ್ರು ಏನ್ ಮಾಡ್ತಾರೆ, ನಾನು ದೇಹ ಅಲ್ಲ. 24 ಐಹಿಕ ದ್ರವ್ಯಗಳು ಅಂತಂದ್ರೆ ಅದು ದೇಹ. ಅದರಿಂದ ಆಚೆ ಸೂಕ್ಷ್ಮ ರೂಪದಲ್ಲಿ ಇರುವಂತದ್ದೇನು? ಆತ್ಮ, ಪರಮಾತ್ಮ. ಇದನ್ನ ಯಾರು ಕಾಣೋದಕ್ಕೆ ಸಾಧ್ಯ ಅಂದ್ರೆ ಅಷ್ಟಾಂಗ ಯೋಗ ಮಾಡುವಂತಹ, ಧ್ಯಾನದಲ್ಲಿ ತೊಡಗುವಂತಹ ಶಿಷ್ಯ ಅಂದ್ರೆ ವಿದ್ಯಾರ್ಥಿಗಳು, ಅವರು ಅದನ್ನ ಕಾಣ್ತಾರೆ. ಆದ್ರೆ ನಿರಾಕಾರ ಬ್ರಹ್ಮಜ್ಯೋತಿ ಏನಿದೆ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತವರು ಲೌಕಿಕ ದರ್ಶನವು ನೆರವಾಗುತ್ತದೆ. ಅಂದ್ರೆ ಅವರಿಗೆ ಭಗವಂತನ ಶಕ್ತಿಗಳನ್ನ ತಿಳ್ಕೊಳ್ಳಿಕ್ಕೆ, ಆ ಬ್ರಹ್ಮಜ್ಯೋತಿ ಅಂತಂದ್ರೆ ಭಗವಂತನಿಂದ ಬರ್ತಿರುವಂತಹ ಶಕ್ತಿಗಳು. ಅಂದ್ರೆ ಅವನು ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ಏನೆಲ್ಲ ಶಕ್ತಿಗಳಿದೆ ಅದನ್ನ ನೋಡೋದಕ್ಕೆ ಅವರಿಗೆ ಲೌಕಿಕ ದರ್ಶನ ಸಾಕು. ಅಂದ್ರೆ ಈ ಒಂದು ಇಂದ್ರಿಯಗಳಿಂದಾನೇ ಅವರು ಅದನ್ನ ಅನುಭವಿಸ್ಬೋದು. ಅಂದ್ರೆ ಭಗವಂತ ಏನು ಸೃಷ್ಟಿಯನ್ನು ಮಾಡಿದ್ದಾನೆ ಅದ್ಭುತವಾದದ್ದನ್ನ. ಈಗ ಕತ್ತಲೆ ಇದರ ಹೊರಗಡೆ ಹೋಗಿ ಆಕಾಶ ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟೊಂದು ಆಕಾಶ ಕಾಯಿಗಳು ಧೂಳಿನ ಕಣಗಳ ಹಾಗೆ ಹೇಗೆ ಅದು ತೇಲ್ತಾ ಇದೆ ಅಂತ. ಈ ಒಂದು ಆ ವಿಶ್ವದಲ್ಲಿ ಅವುಗಳನ್ನು ನಾವು ನೋಡಿದಾಗ್ಲೇ ಗೊತ್ತಾಗುತ್ತೆ ಭಗವಂತನ ಸೃಷ್ಟಿ ಅಂತ ಅದ್ಭುತ ಅಂತ. ಅದನ್ನ ನಾವು ನೇರವಾಗಿ ಇಂದ್ರಿಯಗಳ ಮೂಲಕ ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಈ ಬ್ರಹ್ಮಜ್ಯೋತಿಯು ಶ್ರೀಕೃಷ್ಣನ ದಿವ್ಯ ದೇಹದ ಪ್ರಭೆ. ಅಂದ್ರೆ ಆ ಬ್ರಹ್ಮಜ್ಯೋತಿ ಏನಿದೆ ಅದು ಭಗವಂತನಿಂದ ಬರ್ತಿರುವಂತಹ ಪ್ರಭೆ ಅಷ್ಟೇ, ಅವನ ದೇಹದಿಂದ ಬರ್ತಿರುವಂತಹ ಬೆಳಕಷ್ಟೇ. ಇದನ್ನ ಭಗವದ್ಗೀತೆಯಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳಿದ್ದಾರೆ, ಹಾಡಿದ್ದಾರೆ. ಏನಂತ ಹೇಳಿದ್ದಾರೆ? ಯಸ್ಸ ಪ್ರಭವತು ಜಗದಂಡ ಕೋಟೀಶ್ವ ಶೇಷ ವಸುದಾದಿ
ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಂ ಅನಂತ ಅಶೇಷಭೂತಂ ಗೋವಿಂದಮಾದಿಪುರುಷಂ ತಮಹಂ ಭಜ. ಯಾರು ಹೇಳ್ತಾ ಇರೋದು ಇದು? ಯಾರು ಈ ಒಂದು ಶ್ಲೋಕವನ್ನ ಹೇಳ್ತಿರುವಂತದ್ದು? ಬ್ರಹ್ಮ ಮಾತಾಜಿ, ಬ್ರಹ್ಮ. ಆ ಬ್ರಹ್ಮ ಇದನ್ನ ಯಾವಾಗ ಹೇಳುವಂತದ್ದು? ಬ್ರಹ್ಮ ಬ್ರಹ್ಮ ವಿಮೋ ಸಮೂಹ ಇಲ್ಲ ಆದ್ಮೇಲೆ ಹೇಳ್ತಾರೆ. ಬ್ರಹ್ಮ ವಿಮೋಚನ ನೀಲಿ ಆಗುತ್ತಲ್ಲ ಮಾತಾಜಿ, ಅವರು ಎಲ್ಲಾ ಗೋಪ ಬಾಲಕರನ್ನ, ಗೋವುಗಳನ್ನೆಲ್ಲ ಕರ್ಕೊಂಡೋಗಿ ಇಟ್ಕೊಬಿಟ್ಟಿರ್ತಾರಲ್ಲ ಅವ್ರ ಲೋಕದಲ್ಲಿ, ಆವಾಗ ಹೇಳೋದು. ಅಲ್ಲ ಮಾತಾಜಿ, ಬ್ರಹ್ಮ ಮೊದಲಿಗೆ ಅವನು ಗರ್ಭೋದಕಶಾಹಿ ವಿಷ್ಣುವಿನ ಒಂದು ಹೊಕ್ಕಳ ಬಳ್ಳಿಯಿಂದ ಕಮಲದಲ್ಲಿ ಅವನು ಸೃಷ್ಟಿಯಾಗ್ತಾನೆ. ಸೃಷ್ಟಿಯಾದಾಗ ಏನಾಗುತ್ತೆ, ಅವನು ಬಂದು ನೋಡ್ತಾನೆ, ಅಲ್ಲಿ ಅವನಿಗೆ ಗೊತ್ತಾಗೋದಿಲ್ಲ, ಯಾರು ಇಲ್ಲ, ಏನೂ ಇಲ್ಲ, ಸೃಷ್ಟಿ ಇಲ್ಲ, ಎಂಥದ್ದಿಲ್ಲ. ನಾನು ಎಲ್ಲಿಂದ ಬಂದೆ, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಯಾರು ಅನ್ನುವಂಥದ್ದು ಅವನಿಗೆ ತುಂಬಾ ಕಳವಳ ಆಗುತ್ತೆ. ಯಾರು ಇಲ್ಲ, ತಾಯಿ ಇದ್ರೆ ತಂದೆ ತೋರಿಸ್ತಾರೆ, ಅಥವಾ ಯಾರಾದ್ರೂ ಬೇರೊಬ್ಬರಿದ್ರೆ ಅವನಿಗೆ ಅವನ ಪರಿಚಯ ಮಾಡ್ತಾರೆ. ಇಲ್ಲಿ ಯಾರು ಇಲ್ಲ. ಆಗ ಅವನೇನ್ ಮಾಡ್ತಾನೆ, ಅವನು ಹುಡುಕುತ್ತಾನೆ ತನ್ನ ಒಂದು ಹೊಕ್ಕಳ ಬಳ್ಳಿ, ಅಂದ್ರೆ ಒಂದು ಕಮಲದ ಒಂದು ದಾಟು ಏನಿದೆ, ದಂಟು, ಅಲ್ಲಿ ಕೆಳಗಡೆ ಹುಡುಕ್ತಾ ಹೋಗ್ತಾನೆ. ಹೋಗ್ತಾ 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 ಅವನಿಗೆ ಅದ್ರದ್ದು ಕೊನೆನೇ ಸಿಗೋದಿಲ್ಲ, ಅವ್ನಿಗೆ ಯಾರು ಅಲ್ಲಿಗೆ ತಿಳಿಯೋದಿಲ್ಲ. ಆಗ ಯಾವಾಗ ಅವನು ಇಷ್ಟು ಕಷ್ಟಪಡ್ತಿದ್ದಾನೆ, ಆಗ ಭಗವಂತ ಅವನಿಗೆ ಸಹಾಯ ಮಾಡ್ತಾನೆ. ತಪ ಅನ್ನುವಂತಹ 2 ಅಕ್ಷರ ಅವನಿಗೆ ಕೇಳುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ, ನಾನು ತಪಸ್ ಮಾಡ್ಬೇಕು. ಆಗ ಅವನು ತಪಸ್ ಮಾಡ್ತಾನೆ. ಎಷ್ಟು ತಪಸ್ ಮಾಡ್ತಾನೆ ಅಂದ್ರೆ, ದೇವತೆಗಳ 1,000 ವರ್ಷ ಅಂತ ಹೇಳ್ತಾರೆ. ದೇವತೆಗಳಿಗೆ ಒಂದು ದಿನ ಅಂದ್ರೆ ನಮ್ಮ ಒಂದು ವರ್ಷ. ನಮ್ಮ ಒಂದು ವರ್ಷದಲ್ಲಿ 6 ತಿಂಗಳು ಉತ್ತರಾಯಣ ಏನ್ ಬರುತ್ತೆ ಅದು ಅವ್ರಿಗೆ ದಿನ. ನಮ್ಮ ವರ್ಷದಲ್ಲಿ ಬರುವಂತ 6 ತಿಂಗಳು ದಕ್ಷಿಣಾಯನ ಅವರಿಗೆ ರಾತ್ರಿ. ಅಂತಹ ಒಂದು ದಿನ ಅವರಿಗೆ ನಮ್ಮ ವರ್ಷ. ಆ ರೀತಿ ಅವರ ಒಂದು ವರ್ಷದಲ್ಲಿ 10,000 ವರ್ಷ, ಸಾರಿ 1,000 ವರ್ಷ ಅವನು ತಪಸ್ಸನ್ನ ಮಾಡ್ತಾನೆ ಬ್ರಹ್ಮ. ಆ ರೀತಿ ತಪಸ್ ಮಾಡಿದ್ಮೇಲೆ ಭಗವಂತ ಅವನಿಗೆ ದರ್ಶನ ಕೊಡ್ತಾನೆ. ಭಗವಂತನ ದರ್ಶನ ಆದಾಗ ಭಗವಂತನನ್ನ ಅವನು ನೇರವಾಗಿ ನೋಡ್ತಾನೆ. ಭಗವಂತನ ಪ್ರತಿಯೊಂದು ಯಥಾರ್ಥವಾಗಿ ಅವನು ಪರಮಾತ್ಮನನ್ನ ತಿಳ್ಕೊಳ್ತಾನೆ. ಭಗವಂತನನ್ನ, ಕೃಷ್ಣನನ್ನ ನೋಡ್ತಾನೆ. ಆಗ ಅವನು ಏನು ಕಂಡ ಭಗವಂತನನ್ನ, ಅದನ್ನ ಅವನು ಈ ಶ್ಲೋಕಗಳ ಮೂಲಕ ಅವನು ಹೇಳ್ತಾ ಇರುವಂತದ್ದು. ಅಂದ್ರೆ ಅವನು ಸುಮ್ನೆ ಹೇಳಿರುವಂತದ್ದಲ್ಲ, ಇದನ್ನ ಅವನು ತಿಳಿದು ಅನುಭವಿಸಿ ಹೇಳಿರುವಂತದ್ದು. ಅಂದ್ರೆ ಏನಂತ ಹೇಳ್ತಾ ಇದ್ದಾನೆ ಬ್ರಹ್ಮ, ಕೋಟಿ ಕೋಟಿ ವಿಶ್ವಗಳಲ್ಲಿ ಅಸಂಖ್ಯಾತ ಲೋಕಗಳಿವೆ. ಅಂದ್ರೆ ಒಂದೊಂದು ವಿಶ್ವ ಅಂತ ನಾವೇನ್ ಹೇಳ್ತೀವಿ, ಪ್ರತಿಯೊಂದು ಬ್ರಹ್ಮಾಂಡ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಅಸಂಖ್ಯಾತ ಲೋಕಗಳಿವೆ. ಈಗ ಪ್ರತಿ ಒಂದು ಬ್ರಹ್ಮಾಂಡದ ಒಳಗಡೆ, ನಾವಿರುವಂತಹ ಒಂದು ಬ್ರಹ್ಮಾಂಡದ ಒಳಗಡೆ ಎಷ್ಟೋ ಲೋಕಗಳಿದೆ. ಅಂದ್ರೆ 7 ಊರ್ಧ್ವ ಲೋಕ, 7 ಅಧೋ ಲೋಕಗಳು ಅಂತ ಹೇಳ್ತೀವಿ. ಅವುಗಳು ನಮ್ಗೆ ಕಾಣೋದಿಲ್ಲ. ಕಾಣುತ್ತಾ? ಹರೇ ಕೃಷ್ಣ. ಇಲ್ಲ ಮತ್ತೆ ಇಲ್ಲ ಮಾತಾಜಿ, ಕಾಣಲ್ಲ. ಬ್ರಹ್ಮ ಅವನಿದ್ದಾನೆ, ಅವ್ನು ಕಾಣಿಸ್ತಾ ಇದ್ದಾನೆ ನಮ್ಗೆ, ನೋಡಕ್ ಆಗ್ತಿದ್ಯಾ ನಮ್ಗೆ? ಇಲ್ಲ ಮಾತಾಜಿ, ಯಾಕೆ ನಾವು ಅವರನ್ನೆಲ್ಲ ನೋಡಕ್ ಆಗ್ತಿಲ್ಲ, ಈ ವಿಶ್ವಗಳನ್ನ ಕಾಣಕ್ ಆಗ್ತಿಲ್ಲ? ನಮ್ ಅಂದ್ರೆ ಬರೀ ಕಣ್ಣಿಂದ ಕಾಣಿಸಲ್ಲ ಮಾತಾಜಿ, ಅವ್ರು ಹಾ ನಮ್ ಬರೀ ಕಣ್ಣು. ನಮಗೆ ಸಿಕ್ಕಿರುವಂತ ಚರ್ಮ ಚಕ್ಷು, ಅದಕ್ಕಿರುವಂತದ್ದು ಏನಂತ ಹೇಳ್ತಾರೆ, ಅದಕ್ಕೆ ತುಂಬಾ ಲಿಮಿಟೆಡ್ ಶಕ್ತಿ ಇದೆ. ಅದರಿಂದ ಆಚೆಗೆ ಅದು ಏನನ್ನು ನೋಡೋದಕ್ಕೆ ಶಕ್ತಿ ಅದಕ್ಕಿಲ್ಲ. ಹಾಗಾಗಿ ಅಂದ್ರೆ ನಮ್ಮೊಳಗಡೆ ಇರುವ ಆತ್ಮವನ್ನೇ ನೋಡೋಕೆ ನಮ್ಗೆ ಶಕ್ತಿ ಇಲ್ಲ. ನಮ್ಮ ಒಳಗಡೆ ಇರುವಂತಹ ಮನಸ್ಸನ್ನೇ ಕಾಣುವಂತ ಶಕ್ತಿ ಇಲ್ಲ. ಅದೆಲ್ಲ ಸೂಕ್ಷ್ಮ ರೂಪದಲ್ಲಿದೆ. ಅಂದ್ರೆ ಇಂದಿನ ಕಾಲದಲ್ಲಿ ಸತ್ಯಯುಗದಲ್ಲಿ ಜನ ಎಷ್ಟು ಅವರಲ್ಲಿ ಒಂದು ಪಾವಿತ್ರತೆ ಇತ್ತು ಅಂತಂದ್ರೆ, ಅವರು ದೇವತೆಗಳನ್ನ, ಬ್ರಹ್ಮನನ್ನ, ಇವುಗಳು ಈ ಎಲ್ಲರನ್ನು ಕೂಡ ಕಣ್ಣಾರೆ ನೋಡುವಷ್ಟು ಅವರಿಗೆ ಒಂದು ಶಕ್ತಿ ಇತ್ತು. ಅದನ್ನೇ ಇಲ್ಲಿ ಈ ಒಂದು ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಹೇಳ್ತಾನೆ, ಭಗವಂತನನ್ನ ಅವನ ಭಕ್ತರು ನೋಡ್ತಾರೆ ಅಂತ, ನೇರವಾಗಿ ನೋಡ್ತಾರೆ ಅಂತ. ಹೇಗೆ ನೋಡ್ತಾರೆ ಅಂತಂದ್ರೆ, ಆ ಕಣ್ಣುಗಳಿಗೆ ಪ್ರೇಮ ಅನ್ನುವಂತಹ, ಭಕ್ತಿ ಎನ್ನುವಂತಹ ಅಂಜನವನ್ನು ಅವರು ಹಚ್ಕೊಂಡಿದ್ದಾರೆ, ಕಾಡಿಗೆಯನ್ನು ಹಚ್ಕೊಂಡಿದ್ದಾರೆ. ಆ ಮೂಲಕ ಅವರು ಭಗವಂತನನ್ನ ನೇರವಾಗಿ ಕಾಣುವ ಶಕ್ತಿಯನ್ನು ಪಡೆದಿದ್ದಾರೆ ಅಂತ. ಹೀಗೆ ಪ್ರತಿಯೊಂದು ಆ ವಿಶ್ವ ಏನಿದೆ, ಯೂನಿವರ್ಸ್ ಅಂತ, ಇದರಲ್ಲಿ ನಾವು ಅಸಂಖ್ಯಾತ ಲೋಕಗಳನ್ನ ನೋಡ್ತೀವಿ. ನಮ್ಮ ಒಂದು ಸೌರಮಂಡಲ ಅಂದ್ರೇನೆ ಅದಕ್ಕೆ 9 ಗ್ರಹಗಳಿದೆ ಅಥವಾ 8 ಗ್ರಹಗಳಿದೆ ಅಂತ ನಾವು ನೋಡ್ತೀವಿ, ಅದು ಹೇಗೆ ಸುತ್ತುತ್ತಾ ಇದೆ ಅಂತ. ಆ ರೀತಿ ಒಂದು ಗ್ಯಾಲಕ್ಸಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಸೌರಮಂಡಲಗಳು ಸಾವಿರಾರು ಕೋಟಿ ಅಂತ ಇದೆ ಒಂದು ಗ್ಯಾಲಕ್ಸಿಯಲ್ಲಿ. ಅಂತಹ ಗ್ಯಾಲಕ್ಸಿಗಳು ಇನ್ನೂ ಎಷ್ಟೋ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಈ ಸೈಂಟಿಸ್ಟ್ಗಳು ಹೇಳುವಂಥದ್ದು. ಅದರಿಂದ ಆಚೆ ಅವರು ನೋಡಿಲ್ಲ ಒಂದು ನರಕ ಲೋಕಗಳು ಅಥವಾ ಸ್ವರ್ಗ ಲೋಕಗಳನ್ನ. ಅವು ಕೂಡ ಈ ಒಂದು ವಿಶ್ವದಲ್ಲೇ ಬರ್ತವೆ. ಹಾಗೆ ಅಸಂಖ್ಯಾತ ಲೋಕಗಳಿದೆ. ಈ ಅಸಂಖ್ಯಾತ ಲೋಕಗಳಿಗೂ ಅದು ಒಂದಕ್ಕಿಂತ ಒಂದು ಸ್ವರೂಪದಲ್ಲಿ ಭಿನ್ನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವರ್ಗ ಅದು ಯಾವ ರೀತಿ ಇದೆ, ಅದು ಸೂಕ್ಷ್ಮ ರೂಪದಲ್ಲಿದೆ, ನಾವು ನೋಡಕ್ ಆಗ್ತಿಲ್ಲ. ಯಾಕೆ ನರಕ ಲೋಕಗಳು ಕೂಡ ನಮ್ಮಿಂದ ಕಾಣೋಕೆ ಸಾಧ್ಯ ಇಲ್ಲ. ಅವು ಒಂದೊಂದು ಕೂಡ ಒಂದೊಂದು ಅದರ ಒಂದು ರೂಪ ಬೇರೆ ತರ ಇದೆ. ಪ್ರತಿಯೊಂದು ಲೋಕದಲ್ಲೂ ಕೂಡ ಜೀವಿಗಳು ತುಂಬಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಚಂದ್ರನ ಲೋಕದಲ್ಲೂ ಕೂಡ ಅಲ್ಲಿ ಜೀವಿಗಳಿದ್ದಾರೆ. ಆದ್ರೆ ಅವರನ್ನು ನಾವು ಎಷ್ಟೇ ಸರಿ ಇವರು ರಾಕೆಟ್ ಹತ್ತಿ ಅಲ್ಲಿ ಹೋದ್ರು ಕೂಡ ಯಾರನ್ನಾದ್ರೂ ನೋಡಿ ಬಂದಿದ್ದಾರಾ ಅಲ್ಲಿ ಇರುವಂತದ್ದು ಜೀವಿಗಳನ್ನ? ಇಲ್ಲ ಮಾತಾಜಿ.
ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಇರೋದಕ್ಕೆ ತಕ್ಕದಾದಂತಹ ದೇಹ ಅವ್ರಿಗೆ ಇರುತ್ತೆ. ಅಂತ ದೇಹ ನಾವು ನಮ್ಮ ಈ ದೇಹದ ಮೂಲಕ ಅದನ್ನ ನೋಡೋಕ್ಕಾಗಲ್ಲ. ಹಾಗೆ ಸೂರ್ಯನು ಕೂಡ ಹೇಗೆ ಸೂರ್ಯ ಲೋಕದಲ್ಲೂ ಕೂಡ ಜೀವಿಗಳಿರೋದಕ್ಕೆ ಸಾಧ್ಯ. ಹರೇ ಕೃಷ್ಣ. ಮಾತಾಜಿ, ಅವ್ರಿಗೆ ಆತ್ಮ ಅನ್ನೋದು ಶಾಶ್ವತವಾದದ್ದು. ಅದು ಏನು ಅದಕ್ಕೆ ಸಾವನ್ನೋದೇ ಇಲ್ಲ. ಅದೇಂದ್ರಲ್ಲೂ ಅದು ಅಂದ್ರೆ ಬೆಂಕಿಯಿಂದ ಸುಡಲ್ಲ, ಅದು ಏನು ಆಗಲ್ಲ ಮಾತಾಜಿ. ಆತ್ಮ ಇರುತ್ತೆ ಅವ್ರಿಗೆ. ಸೂರ್ಯನ ಲೋಕದಲ್ಲಿ ತಕ್ಕಾದ ದೇಹನ ಕೊಟ್ಟಿರ್ತಾನೆ ಮಾತಾಜಿ ಭಗವಂತ. ಹಾ ಮಾತಾಜಿ, ಈಗ ನೋಡಿ ನಾವು ನೀರೊಳಗಡೆ ಹೋಗಿ ಬದುಕಕ್ಕಾಗತ್ತಾ? ಇಲ್ಲ ಮಾತಾಜಿ, ಆಗಲ್ಲ. ನೀರಿನೊಳಗಡೆ ಆಗೋದಿಲ್ಲ. ಆದ್ರೆ ಮೀನುಗಳು, ಜಲಚರಗಳು, ಎಷ್ಟೊಂದು ಜೀವಿಗಳು ನೀರೊಳಗಡೆ ಇದೆ ಅಲ್ವಾ? ಹೌದು ಮಾತಾಜಿ, ಇದೆ. ಅಂದ್ರೆ ಅಂದ್ರೆ ಅವುಗಳು ಕೂಡ ಜೀವಾತ್ಮಗಳು. ಅದಕ್ಕೆ ತಕ್ಕಂತ ದೇಹ ಭಗವಂತ ಕೊಟ್ಟವ್ನೆ. ಹಾಗೆ ಅನೇಕ ಅನೇಕ ಕೋಟಿ ಕೋಟಿ ಅಸಂಖ್ಯಾತ ಲೋಕಗಳು ಏನಿದೆ ಅಲ್ಲೆಲ್ಲ ಜೀವಿಗಳಿದ್ದಾರೆ. ಅವ್ರಿಗೆ ತಕ್ಕಂತ ದೇಹ, ಅದಕ್ಕೆ ತಕ್ಕಂತ ಒಂದು ರೂಪಗಳನ್ನ, ಸ್ವರೂಪಗಳನ್ನ ಕೊಟ್ಟಿದ್ದಾನೆ. ಅದನ್ನ ಇಲ್ಲಿ ಬ್ರಹ್ಮ ಕಾಣ್ತಾ ಇದ್ದಾನೆ, ಅದನ್ನ ನಮ್ಗೆ ಹೇಳ್ತಾ ಇದ್ದಾನೆ. ಈ ಲೋಕಗಳೆಲ್ಲವೂ ಬ್ರಹ್ಮಜ್ಯೋತಿಯ ಒಂದು ಮೂಲೆಯಲ್ಲಿದೆ. ಎಲ್ಲಿದೆ ಅಂತ ನೋಡ್ತಾ ಇದ್ದಾನೆ. ಇಂತಹ ಅಸಂಖ್ಯಾತ ವಿಶ್ವಗಳು, ಅಂದ್ರೆ ಕೋಟಿ ಕೋಟಿ ಬ್ರಹ್ಮಾಂಡಗಳು ಎಲ್ಲಿದೆ? ಆ ಬ್ರಹ್ಮಜ್ಯೋತಿ ಭಗವಂತನಿಂದ ಹೊರಹೊಮ್ತಿರುವಂತಹ ಕಾಂತಿ ಏನಿದೆ ಅದು ಎಷ್ಟು ಅಗಾಧವಾಗಿದೆ ಅಂದ್ರೆ ಅದರ ಒಂದು ಮೂಲೆಯಲ್ಲಿ ಈ ಒಂದು ಆ ಲೋಕಗಳನ್ನ ನೋಡ್ತಾ ಇದ್ದಾನೆ. ಈ ಲೋಕಗಳು ಅದನ್ನ ಹೋಲಿಸ್ತಾರೆ. ಈ ಲೌಕಿಕ ಜಗತ್ತನ್ನ ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಸ್ತಾರೆ. ಆಧ್ಯಾತ್ಮಿಕ ಜಗತ್ತು ಮತ್ತೆ ಲೌಕಿಕ ಜಗತ್ತು ಎಷ್ಟು ಅದಿದೆ ಅಂತ ಹೇಳ್ತೀರಾ? ಮಾತಾಜಿ, ಇದು ಪ್ರಮಾಣ. ಆಧ್ಯಾತ್ಮಿಕ ಜಗತ್ತು ಬಂದು ತ್ರಿಪಾದ ವಿಭೂತಿ. ಇದು ನಮ್ಮ ಭೌತಿಕ ಜಗತ್ ಬಂದು ಏಕಪಾದ ವಿಭೂತಿ ಮಾತಾಜಿ. ಏಕಪಾದ ಅಂದ್ರೆ ಕಾಲ್ಭಾಗ, ಬರೀ ಕಾಲ್ಭಾಗ ಅಷ್ಟೇ. ಮುಕ್ಕಾಲ್ ಭಾಗ ಇನ್ನು ದೊಡ್ಡದಿದೆ. ಆ ಒಂದು ಮೂಲೆಯಲ್ಲಿ ಕೆಲವೊಂದು ಕಾಲ್ಭಾಗ ಅನ್ನುವಂತ ಜಾಗದಲ್ಲಿ ನಾವಿರುವಂತದ್ದು. ಅದು ಕೂಡ ಕಡಿಮೆ ಏನಲ್ಲ, ನಮ್ಮ ಊಹೆಗೆ ನಿಲುಕದೇ ಇರುವಂತಹ ಒಂದು ಕಾಲು ಭಾಗ ಅದು. ಮತ್ತೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಬ್ರಹ್ಮ. ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ ಈ ಬ್ರಹ್ಮಾಂಡಗಳನ್ನ ನೋಡ್ತಾ ಇದ್ದಾನೆ. ಮತ್ತೆ ಈ ಬ್ರಹ್ಮಜ್ಯೋತಿಯು ನಾನು ಪೂಜಿಸುವ ದೇವೋತ್ತಮ ಪರಮಪುರುಷನ ತೇಜಪುಂಜದ ಕಿರಣಗಳು. ಅವನು ಕಾಣ್ತಾ ಇದ್ದಾನೆ ಅಲ್ಲಿ ಭಗವಂತನಿಂದಲೇ ಬರ್ತಿರುವಂತಹ ತೇಜಪುಂಜದ ಕಿರಣಗಳು ಅದು ಅಂತ ಹೇಳ್ತಾ ಇದ್ದಾನೆ ಬ್ರಹ್ಮಜ್ಯೋತಿ ಅನ್ನುವಂಥದ್ದು. ಬ್ರಹ್ಮ ಸಂಹಿತೆಗೆ ಬರುವ ಈ ಮಂತ್ರ ಪರಮ ಸತ್ಯನು ನಿಜವಾಗಿ ಸಾಕ್ಷಾತ್ಕರಿಸಿಕೊಂಡ ನೆಲೆಯಿಂದ ಹೇಳಿರುವಂಥದ್ದು. ಅಂದ್ರೆ ಬ್ರಹ್ಮ ಭಗವಂತನನ್ನ ನೇರವಾಗಿ ನೋಡಿ ತಿಳ್ಕೊಂಡು ಹೇಳ್ತಾ ಇರುವಂತದ್ದು. ಈ ಮಂತ್ರದಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ಈಶೋಪನಿಷತ್ತಿನ ಶ್ರುತಿ ಮಂತ್ರವೂ ಹೇಳುತ್ತೆ. ಈಶೋಪನಿಷತ್ತು ಕೂಡ ನಮ್ಗೀಗ 15ನೇ ಶ್ಲೋಕ ಅದನ್ನೇ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಕೋರೈಸುವ ಬೆಳಕು ಅಚಾದನೆ ಇದೆ, ಅದರಿಂದ ಹಾಗೆ ಹೊರಗಡೆ ಭಗವಂತ ಇದ್ದಾನೆ. ಈ ಅಚಾದನೆಯಿಂದ ನಾವು ಎಲ್ಲಿಗೆ ಹೋಗ್ಬೇಕು? ಮೊದಲಿಗೆ ದೇಹ ಭಾವನೆಯಿಂದ ಹೊರಗಡೆ ಬರ್ಬೇಕು. ದೇಹ ಭಾವನೆಯಿಂದ ಹೊರಗಡೆ ಬಂದ್ಮೇಲೆ ಅವನು ನಿರಾಕಾರ ಬ್ರಹ್ಮ, ಆ ಹಂತವನ್ನು ಕೂಡ ದಾಟಬೇಕು. ನಂತರ ಅದನ್ನು ದಾಟಿ ಅದರಿಂದ ಆಚೆ ಭಗವಂತ ಇದ್ದಾನೆ. ಆ ವೈಕುಂಠ ಲೋಕಗಳಲ್ಲಿ ದೇವೋತ್ತಮ ಪರಮಪುರುಷ ಇದ್ದಾನೆ. ಅವನನ್ನ ತಿಳಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ನಿಜವಾದ ಮುಖವನ್ನು ನೋಡಲು ಬ್ರಹ್ಮಜ್ಯೋತಿಯನ್ನು ತೆಗೆಯಬೇಕು ಅಂತಲ್ಲಿ ಈ ಮಂತ್ರ ಸರಳವಾಗಿ ಹೇಳ್ತಾ ಇರುವಂತದ್ದು ಅಂತ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಮಾತಾಜಿ, ಹರೇ ಕೃಷ್ಣ. ಓದಿ. ಪರಿಪೂರ್ಣ ಜ್ಞಾನವೆಂದರೆ ಕೃಷ್ಣನೇ ಬ್ರಹ್ಮನ ಮೂಲವೆಂದು ತಿಳಿಯುವುದು. ಬ್ರಹ್ಮನ ಮೂಲ ಭಗವಾನ್ ಶ್ರೀಕೃಷ್ಣ. ಶ್ರೀಮದ್ ಭಾಗವತದಂಥ ಧರ್ಮ ಗ್ರಂಥಗಳಲ್ಲಿ ಕೃಷ್ಣ ವಿದ್ಯೆಯನ್ನು ಅಚ್ಚುಕಟ್ಟಾಗಿ ನಿರೂಪಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಅದರ ಕರ್ತೃ ವ್ಯಾಸದೇವನು ಒಬ್ಬ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಪರಮ ಸತ್ಯವನ್ನು ಬ್ರಹ್ಮ, ಪರಮಾತ್ಮ ಅಥವಾ ಭಗವಂತ ಎಂದು ಕರೆಯಲಾಗಿದೆ ಎಂದು ಹೇಳುತ್ತಾರೆ. ಪರಮ ಸತ್ಯನೇ ಜೀವ, ಸಾಧಾರಣ ಜೀವಿ ಎಂದು ಶ್ರೀಲ ವ್ಯಾಸದೇವನು ಎಲ್ಲೂ ಹೇಳಿಲ್ಲ. ಜೀವಿಯು ಸರ್ವಶಕ್ತನಾದ ಪರಮ ಸತ್ಯ ಎಂದು ಪರಿಗಣಿಸಬಾರದು. ಅವನು ಹಾಗೆ ಆಗಿದ್ದ ಪಕ್ಷದಲ್ಲಿ ಜೀವಿಯು ಭಗವಂತನ ನಿಜ ರೂಪವನ್ನು ನೋಡಲು ಅವನ ಜಾಜ್ವಲ್ಯಮಾನವಾದ ಹೊದಿಕೆಯನ್ನು ತೆಗೆಯುವಂತೆ ಅವನನ್ನು ಕೋರುವ ಅವಶ್ಯಕತೆ ಇರುತ್ತಿರಲಿಲ್ಲ. ಧನ್ಯವಾದಗಳು. ಹರೇ ಕೃಷ್ಣ ಗುರೂಜಿ.
ಅದ್ರಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಪರಿಪೂರ್ಣ ಸತ್ಯ ಅಥವಾ ಪರಿಪೂರ್ಣ ಜ್ಞಾನ ಅಂದ್ರೆ ಏನು ಅಂತಂದ್ರೆ ಅದು ಕೃಷ್ಣನೇ. ಕೃಷ್ಣನೇ ಎಲ್ಲದಕ್ಕೂ ಮೂಲ. ಅಂದ್ರೆ ಈ ಒಂದು ಬ್ರಹ್ಮಜ್ಯೋತಿ ಏನಿದೆ ಅದಕ್ಕೂ ಅವನೇ ಮೂಲ, ಪರಮಾತ್ಮನು ಕೂಡ ಅವನ ಸ್ವಾಂಶ ವಿಸ್ತರಣೆನೆ. ಹೀಗೆ ಎಲ್ಲವೂ ಕೂಡ ಬರ್ತಿರುವಂತದ್ದು ಸ್ವಯಂ ಕೃಷ್ಣನಿಂದ. ಈ ಒಂದು ಜ್ಞಾನ ನಮ್ಗೆ ಭಗವದ್ಗೀತೆಯಲ್ಲೇ ತಿಳಿಸ್ಕೊಡ್ತಾನೆ ಭಗವಂತ, ಅದನ್ನ ನೇರವಾಗಿ ಹೇಳ್ತಾನೆ. ಅದು ಭಗವದ್ಗೀತೆಯಲ್ಲಿ ಮಾತ್ರ ಅಲ್ಲ, ಈ ಭಾಗವತವನ್ನು ಯಾರು ರಚನೆ ಮಾಡಿರುವಂತದ್ದು? ವ್ಯಾಸದೇವರು. ವೇದವ್ಯಾಸರು. ಅವರು ಕೂಡ ಭಾಗವತದಲ್ಲಿ ನಮಗೆ ಏನನ್ನ ತಿಳಿಸ್ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಅವರು ಹೇಳ್ತಾ ಇದ್ದಾರೆ ಭಗವಂತನ ಸಾಕ್ಷಾತ್ಕಾರವನ್ನ 3 ಹಂತಗಳಲ್ಲಿ ಮಾಡೋದಕ್ಕೆ ಸಾಧ್ಯ, ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಪರಮ ಸತ್ಯ ಅಂತಂದ್ರೆ ಅದು ಬ್ರಹ್ಮನೂ ಆಗ್ತಾನೆ, ಪರಮಾತ್ಮನೂ ಆಗ್ತಾನೆ, ಭಗವಂತನೂ ಆಗ್ತಾನೆ. ಅಂದ್ರೆ ವಾಸ್ತವದಲ್ಲಿ ಭಗವಂತನಿಂದಲೇ ಇವೆಲ್ಲವೂ ಕೂಡ ಆಗಿರುವಂತದ್ದು. ಅಂದ್ರೆ ಯಾವ ರೀತಿ ಹೋಲಿಕೆ ಮಾಡ್ತಾರೆ ಅಂದ್ರೆ, ನಿಮ್ಮ ಹತ್ರ ಒಂದು 500 ರೂಪಾಯಿ ಇದೆ ಅಂತಂದ್ರೆ, ಆ 500 ರೂಪಾಯಿಲಿ 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ, 1 ರೂಪಾಯಿ ಎಲ್ಲ ಬರುತ್ತಲ್ವಾ? ಹರೇ ಕೃಷ್ಣ. ಇದು ಮಾತಾಜಿ. ಹೌದಮ್ಮ. ಹಾಗೆ ಹೇಳ್ತಾರೆ ಪ್ರಭುಪಾದರು, ಏನಂತಂದ್ರೆ ಭಗವಂತ ಅಂತಂದ್ರೆ ಅವನು 500 ರೂಪಾಯಿ ಇದ್ದ ಹಾಗೆ ಅಂತ. ಆದ್ರೆ ಅದರಲ್ಲಿ ಬರುವಂತದ್ದು ಅಂದ್ರೆ ಈ ಒಂದು ಬ್ರಹ್ಮ ಜ್ಯೋತಿ ಎನ್ನುವಂಥದ್ದು 50 ರೂಪಾಯಿ, ಅಥವಾ ಪರಮಾತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು 100 ರೂಪಾಯಿ, ಹೀಗೆ ಬೇರೆ ಬೇರೆ ಇರ್ಬೋದು. ಆದ್ರೆ ಒಟ್ಟು ಮೊತ್ತ ಯಾವಾಗ ಭಗವಂತನನ್ನ ತಿಳಿದ್ವಿ, ಇವೆಲ್ಲವೂ ಕೂಡ ಪರಿಪೂರ್ಣವಾಗಿ ತಿಳಿದ ಹಾಗೆ ಅಂತ. ಹಾಗೆ ಪರಮಸತ್ಯ ಅವನು ಜೀವಿ ಅಂತ ಎಲ್ಲೂ ಹೇಳಿಲ್ಲ. ಅಂದ್ರೆ ಮಾಯಾವಾದಿಗಳು ಏನ್ ಮಾಡ್ತಾರೆ, ಅವರು ಭಗವಂತ ಅಂತಂದ್ರೆ, ಕೃಷ್ಣ ಅಂತಂದ್ರೆ ಅವನು ಸಾಧಾರಣ ಜೀವಿ ಅಂತ ಹೇಳ್ತಾರೆ, ಪುರಾಣ ಪುರುಷ ಅಂತ ಹೇಳ್ತಾರೆ. ಆದ್ರೆ ಅವನು ಐತಿಹಾಸಿಕ ಪುರುಷ, ಅವನು ಮಹಾಭಾರತದ ಸಮಯದಲ್ಲಿ ಬಂದಿದ್ದ. ಅವನು ನಮ್ಮ ಹಾಗೆ ಸಾಧಾರಣ ವ್ಯಕ್ತಿ. ಅಂದ್ರೆ ಕೆಲವೊಂದು ಶಕ್ತಿಗಳನ್ನ ಅವನು ತಪಸ್ ಮಾಡುವ ಮೂಲಕ ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ಅವನು ಪಡ್ಕೊಂಡ. ಹಾಗೆ ಅವನು ದೇವ್ರಾದ ಅಂತ ಹೇಳುವಂತ ಜನ ಇದ್ದಾರೆ, ಅವರನ್ನ ಮಾಯಾವಾದಿಗಳು ಅಂತ ಕರೀತಾರೆ. ಅಂದ್ರೆ ಅವನು ಕೃಷ್ಣನು ಕೂಡ ನಮ್ಮ ಹಾಗೆ ಹುಟ್ಟಿದ, ಕೃಷ್ಣನು ಕೂಡ ನಮ್ಮ ಹಾಗೆ ಸತ್ತ, ಕೃಷ್ಣನು ಕೂಡ ನಮ್ಮ ಹಾಗೆ ಕಷ್ಟ ಸುಖಗಳನ್ನ ಅನುಭವಿಸ್ದ ಅಂತ. ವಾಸ್ತವದಲ್ಲಿ ಕೃಷ್ಣ ಅದನ್ನ ಆ ರೀತಿ ಆಗಿದಾನ? ಹುಟ್ಟಿದ್ದು, ಸತ್ತದ್ದು, ಅವನಲ್ಲಿ ಕಷ್ಟ ಸುಖಗಳು, ನೋವು, ಬಾಧೆಗಳು ಅನುಭವಿಸಿದ್ದು. ಅಂದ್ರೆ ರಾಮ ಸೀತೆನ ಹುಡುಕ್ತಾ ಕಣ್ಣೀರಿಟ್ಟ, ಹೀಗೆ ಹೇಳುವಂಥದ್ದು. ನಿಜವಾಗ್ಲೂ ಅವ್ರು ಅದೆಲ್ಲ ಮಾಡ್ತಾ ಇದಾರ? ಅಂದ್ರೆ ಇಲ್ಲ ನಮ್ಮ ಮಾತಾಜಿ, ಹಾಗೇನಾ? ಇಲ್ಲ ಮಾತಾಜಿ, ಅದವರು ಅವತಾರ ಮಾಡ್ತಾರೆ, ಅವತಾರ ಸಮಾಪ್ತಿ ಆಗುತ್ತೆ ಅಂತಾರೆ. ಸೂರ್ಯ ಯಾವ ತರ ಹುಟ್ಟುತ್ತಾನೆ ಮುಳುಗುತ್ತಾನೆ, ಆ ತರ ಭಗವಂತ ಅವತಾರಗಳು ಅಂತಾರೆ ಮಾತಾಜಿ. ಸೂರ್ಯ ಅವನು ಯಾವಾಗ್ಲೂ ಇದ್ದಲ್ಲೇ ಇದ್ದಾನೆ. ಅವ್ನು ಹುಟ್ತಾ ಇರೋದು, ಮುಳುಗ್ತಾ ಇರೋದು ಅದು ನಮ್ಮ ಕಣ್ಣಿಗೆ. ಯಾಕೆಂದ್ರೆ ನಮ್ಮ ಭೂಮಿ ಸುತ್ತುತ್ತಾ ಇದೆ. ಭೂಮಿ ಅದು ಸೂರ್ಯನಿಗೆ ವಿಮುಖ ಆದಾಗ ನಮಗೆ ಅಲ್ಲಿ ಕತ್ಲೆ ಆಯ್ತು, ಸೂರ್ಯನ ಕಡೆಗೆ ತಿರುಗಿದಾಗ ಅಲ್ಲಿ ಬೆಳಕಾಯ್ತು. ಅಂದ್ರೆ ಸೂರ್ಯ ಅವನು ಯಾವಾಗ್ಲೂ ಇದ್ದ ಕಡೆ ಇದ್ದಾನೆ. ಹಾಗೆ ಭಗವಂತನು ಕೂಡ ಯಾವಾಗ್ಲೂ ಅವನು ಇರ್ತಾನೆ. ಆದ್ರೆ ನಾವು ಅವನನ್ನ ಕಂಡಾಗ ಅವನು ಅವತಾರ ಮಾಡ್ತಾ ಇದ್ದಾನೆ ಅಥವಾ ಅವನು ಹುಟ್ಟಿದ್ದಾನೆ ಅಂತ ಹೇಳ್ತೀವಿ. ಅವನನ್ನ ನಾವು ಕಾಡ್ದಿರ ಹೋದಾಗ ಅವನು ಅಂತರ್ಧಾನ ಆದ, ಅವನಿಲ್ಲ ಅಂತ ಹೇಳ್ತೀವಿ. ವಾಸ್ತವದಲ್ಲಿ ಅವನು ಯಾವಾಗ್ಲೂ ಇದ್ದಾನೆ. ಅದನ್ನ ಎಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನು ಕೂಡ ಅವನು ಸದಾ ಇರುವಂತವನು. ಆದ್ರೆ ಈ ಮಾಯಾವಾದಿಗಳು ಆ ರೀತಿ ಯೋಚನೆ ಮಾಡ್ತಾರೆ. ಆದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ವೇದವ್ಯಾಸರು ಆ ರೀತಿ ಹೇಳಿಲ್ಲ. ವೇದವ್ಯಾಸರು ಎಲ್ಲೂ ಕೂಡ ಒಬ್ಬ ಜೀವಿ ಅವನು ತಪಸ್ ಮಾಡಿ, ಧ್ಯಾನ ಮಾಡಿ, ಜ್ಞಾನ ಬೆಳೆಸ್ಕೊಂಡು, ವೇದಾಧ್ಯಯನ ಮಾಡಿ ಅವನು ಭಗವಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ನಿರಾಕಾರ ಬ್ರಹ್ಮ ಜೊತೆಯಲ್ಲಿ ಲೀನ ಆಗುವಂಥದ್ದು, ಅಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದು ಕೂಡ ಅದೇ ಒಂದು ಮನಸ್ಥಿತಿ. ಅಂದ್ರೆ ಭಗವಂತನ ಜೊತೆ ಒಂದಾಗಿ ನಾನು ದೇವರಾಗ್ತೀನಿ ಅನ್ನುವಂಥದ್ದು ಸಾಧ್ಯ ಇದೆಯಾ? ಆಗಲ್ಲ ಮಾತಾಜಿ. ನಾವು ಯಾವಾಗ್ಲೂ ಕೂಡ ಪ್ರತ್ಯೇಕ ಜೀವಾತ್ಮಗಳು ಪ್ರತ್ಯೇಕವಾಗಿಯೇ ಉಳಿತೀವಿ. ಎಲ್ಲಿಯೇ ಹೋದ್ರೂ ಕೂಡ ನಾವು ಪ್ರತ್ಯೇಕವಾಗಿಯೇ ಇರ್ತೀವಿ. ಪರಮಾತ್ಮನು ಕೂಡ ಅವನು ಒಬ್ಬ ವ್ಯಕ್ತಿ. ಆದ ಕಾರಣ ನಾವು ಸಾಯುಜ್ಯ ಮೋಕ್ಷ ಅನ್ನುವಂಥದ್ದು ಅವನ ಬೆಳಕಿನಲ್ಲಿ ನಾವು ಹೋಗಿ ಇರುವಂತದ್ದೇ ಹೊರತು ಅವನಲ್ಲಿ ಹೋಗಿ ಇರುವಂತದ್ದಲ್ಲ. ಹಾಗಾಗಿ ಇವರು ತಪ್ಪಾಗಿ ತಿಳ್ಕೊತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೊಂದು ವೇಳೆ ಭಗವಂತ ಅನ್ನುವಂಥದ್ದು ನಮ್ಮ ಹಾಗೆ ಒಬ್ಬ ವ್ಯಕ್ತಿ ಆಗಿದ್ರೆ, ನಮ್ಮ ಸುತ್ತ ಯಾವ್ದಾದ್ರು ತೇಜಪುಂಜ ಇದೆಯಾ? ಇಲ್ಲ ಮಾತಾಜಿ. ಕಣ್ಣು ಕೊರೈಸುವಂತಹ ಬೆಳಕಿದ್ಯಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಅದು ಭಗವಂತನಿಗೆ ಇರುವಂತದ್ದು. ಹಾಗಾದ್ರೆ ಈ ಮಂತ್ರದಲ್ಲಿ ಅಂದ್ರೆ ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಗೆಲ್ಲರಿಗೂ ಭಗವಂತ ಅಂತಂದ್ರೆ ಅವ್ನು ನಿರಾಕಾರ ಅಲ್ಲ, ಅವನಿಗೆ ಆಕಾರ ಇದೆ, ಅವನು ಸಾಕಾರ. ಮತ್ತೆ ಅವನು ಏನು ಆ ಬೆಳಕನ್ನ ಇಲ್ಲಿ ಸರಿಸುವಂತ ಈ ಒಂದು ಈಶೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ, ಅದು ಅವನ ದೇಹದಿಂದ ಬರ್ತಿರುವಂತ ಕಾಂತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಭಗವಂತನಿಗೆ ಮಾತ್ರನೇ ಬರ್ಲಿಕ್ಕೆ ಸಾಧ್ಯ. ಆದ ಕಾರಣನೇ ಅವನು ಭಗವಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ರೂಪವನ್ನ ನಾವು ನೋಡ್ಬೇಕು ಅಂತಂದ್ರೆ ಆ ಬೆಳಕು ಏನು ಕೊರೈಸುವಂತ ಹೊದಿಕೆ ಏನಿದೆ, ಆ ಪರದೆ ಏನಿದೆ, ಅದನ್ನ ನಾವು ಸರಿಸ್ಬೇಕು ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ. ಆದ್ರೆ ಅಂತಹ ಪರಿಧಿ ನಮಗೆ ಇರೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಧಿ ನಮಗೆ ನಾವು ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಜೀವಾತ್ಮನಿಗೂ ಪರಮಾತ್ಮನಿಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ನಿರಾಕಾರವಾದ ಅಥವಾ ಮಾಯಾವಾದ ಇವುಗಳನ್ನ ಇಲ್ಲಿ ಈ ಭಾವಾರ್ಥದ ಮೂಲಕ ಪ್ರಭುಪಾದರು ಅದನ್ನ ಸೋಲಿಸ್ತಾ ಇದ್ದಾರೆ. ಅದು ತಪ್ಪು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಈಶೋಪನಿಷತ್ತು ಇದೆಲ್ಲವೂ ಕೂಡ ಏನಂದ್ರೆ ವೇದಗಳಲ್ಲಿ ಬರುವಂತಹ ಒಂದು ಸಾರ. ಈ ಉಪನಿಷತ್ತುಗಳು ಬರುವಂತದ್ದು, ಉಪನಿಷತ್ತುಗಳು ಏನಿದೆ ಅದನ್ನ ಎರಡು ರೀತಿ ಹೇಳ್ತಾರೆ. ಒಂದು ಭಗವಂತನಿಂದ ನೇರವಾಗಿ ಬಂದದನ್ನ ಶ್ರುತಿ ಅಂತ ಹೇಳ್ತಾರೆ. ಇನ್ನೊಂದು ಯಾವುದನ್ನ ಈ ಋಷಿ ಮುನಿಗಳು ನಮಗೆ ತಿಳಿಸ್ಕೊಡ್ತಾರೆ ಅದನ್ನ ಸ್ಮೃತಿ ಅಂತ ಕರೀತಾರೆ. ಆದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ವೇದಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ, ಆದ್ರೆ ಈ ಋಷಿ ಮುನಿಗಳು ಕೊಟ್ಟಿರುವಂತಹ ವಿಚಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ. ಆದ್ರೆ ಆ ಒಂದು ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ವೇದವ್ಯಾಸರು ಭಗವಂತನೇ, ಅಂದ್ರೆ ಭಗವಂತನ ಶಕ್ತ್ಯಾವಿಷಾವತಾರ, ಅವರೇ ನೇರವಾಗಿ ಈ ಭಾಗವತವನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ವೇದಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂತವ್ರಿಗೂ ಕೂಡ ಇಲ್ಲಿ ನೇರವಾಗಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಭಗವಂತನ ಒಂದು ಏನು ವಿಷಯ ಹೇಳ್ತಾ ಇದ್ದಾರೆ ಇಲ್ಲಿ, ನಿನ್ನ ಆಚಾದನೆಯನ್ನ ಸರಿಸು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಭಗವಂತ ಅವನು ನಿರಾಕಾರ ಬ್ರಹ್ಮನಲ್ಲ, ಅದರಿಂದ ಆಚೆಗೆ ಅವನು ಸಾಕಾರ ರೂಪ ಅನ್ನೋದನ್ನ ಇಲ್ಲಿ ನಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಮತ್ತೆ ಅವನು ನಮ್ಮ ಹಾಗೆ ಮಾಯಾವಾದಿಗಳು ಹೇಳುವ ಹಾಗೆ ನಾವು ಅವನಲ್ಲಿ ಲೀನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಾನು ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ತೀರ್ಮಾನ ಏನೆಂದರೆ, ಪರಮಸತ್ಯನ ಆಧ್ಯಾತ್ಮಿಕ ಶಕ್ತಿಯುಳ್ಳ ಸೃಷ್ಟಿಗಳು ಇಲ್ಲದಿರುವಾಗ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರವಾಗುವುದು. ಅಂತೆಯೇ ಒಬ್ಬನು ಭಗವಂತನ ಐಹಿಕ ಶಕ್ತಿಗಳನ್ನು ಅರಿತಾಗ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅತ್ಯಲ್ಪ ಮಾಹಿತಿ ಇದ್ದು ಇಲ್ಲವೇ ಮಾಹಿತಿಯೇ ಇಲ್ಲದೆ ಅವನಿಗೆ ಪರಮಾತ್ಮನ ಅರಿವಾಗುತ್ತದೆ. ಹೀಗಾಗಿ ಪರಮ ಸತ್ಯನ ಬ್ರಹ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರಗಳೆರಡೂ ಅಂಶಿಕ ಸಾಕ್ಷಾತ್ಕಾರಗಳೇ. ಆದರೆ ಹಿರಣ್ಯ ಪಾತ್ರವನ್ನು ತೆಗೆದ ನಂತರ ಒಬ್ಬನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅವನ ಪೂರ್ಣ ಶಕ್ತಿಯಲ್ಲಿ ಸಾಕ್ಷಾತ್ಕರಿಸಿಕೊಂಡರೆ ಅವನು ವಾಸುದೇವಃ ಸರ್ವಂ ಇತಿ ಎಂದು, ಅಂದರೆ ವಾಸುದೇವ ನೆನ್ನಲ್ಲದ ಶ್ರೀಕೃಷ್ಣನೇ ಸರ್ವಸ್ವ, ಅವನೇ ಬ್ರಹ್ಮ, ಪರಮಾತ್ಮ ಮತ್ತು ಭಗವಾನ್ ಎಂದು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಅವನೇ ಭಗವಂತ, ಮೂಲ ಬ್ರಹ್ಮನ್ ಮತ್ತು ಪರಮಾತ್ಮ ಅವನ ಶಾಖೆಗಳು. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಎಂಡಿಗೆ ಬಂದ್ಬಿಟ್ಟಿದೀವಿ, ಓದ್ಬಿಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆಯಲ್ಲಿ ನಿರಾಕಾರ ಬ್ರಹ್ಮನ್ ಆಧಾರಕರು, ಜ್ಞಾನಿಗಳು, ಪರಮಾತ್ಮನ ಆರಾಧಕರು, ಯೋಗಿಗಳು ಮತ್ತು ಕೃಷ್ಣನ ಭಕ್ತರು ಎಂಬ ಮೂರು ಬಗೆಯ ಆಧ್ಯಾತ್ಮಿಕವಾದಿಗಳ ಬಗ್ಗೆ ತೌಲನಿಕ ವಿವರಣೆ ಇದೆ. ಎಲ್ಲಾ ಬಗೆಯ ಆಧ್ಯಾತ್ಮಿಕವಾದಿಗಳಲ್ಲಿ ಜ್ಞಾನಿಯು ವೈದಿಕ ಜ್ಞಾನ ಬಲ್ಲವನು ಶ್ರೇಷ್ಠನೆಂದು ಭಗವದ್ಗೀತೆಯಲ್ಲಿ 6.46-47 ಹೇಳಿದೆ. ಆದರೂ ಯೋಗಿಗಳು ಜ್ಞಾನಿಗಳಿಗಿಂತ ದೊಡ್ಡವರು ಮತ್ತು ಕರ್ಮಿಗಳಿಗಿಂತ ತುಂಬಾ ದೊಡ್ಡವರು. ಯೋಗಿಗಳಲ್ಲೆಲ್ಲ ಯಾರು ತನ್ನ ಶಕ್ತಿಯನ್ನೆಲ್ಲ ಬಳಸಿ ಸದಾ ಭಗವಂತನ ಸೇವೆ ಮಾಡುವರೋ ಅವನು ಪರಮಶ್ರೇಷ್ಠನು. ಒಟ್ಟಿನಲ್ಲಿ ತತ್ವಜ್ಞಾನನು ಕಾರ್ಮಿಕನಿಗಿಂತ ಶ್ರೇಷ್ಠ, ಯೋಗಿಯು ತತ್ವಜ್ಞಾನಿಗಿಂತ ಉತ್ತಮ. ಯೋಗಿಗಳಲ್ಲೆಲ್ಲ ಸದಾ ಭಗವತ್ ಸೇವೆಯಲ್ಲಿ ನಿರತನಾಗಿ ಭಕ್ತಿಯೋಗದಲ್ಲಿರುವವನು ಪರಮಶ್ರೇಷ್ಠ. ಈ ಪರಿಪೂರ್ಣತೆಯನ್ನು ಸಾಧಿಸಬೇಕೆಂದು ಈಶೋಪನಿಷತ್ ಹೇಳುತ್ತದೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಈ ಒಂದು ಕನ್ಕ್ಲೂಷನ್ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪರಮ ಸತ್ಯ ಅವನ ಒಂದು ಆಧ್ಯಾತ್ಮಿಕ ಶಕ್ತಿಗಳ ಸೃಷ್ಟಿಗಳು ಇಲ್ಲದಿರುವಾಗ ನಿರಾಕಾರ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಯಾರು ಬ್ರಹ್ಮ ಸಾಕ್ಷಾತ್ಕಾರ ಪಡೆದಿದ್ದಾರೆ ಅವರಿಗೆ ಅವನ ಕೋರೈಸುವ ಬೆಳಕು ಕಾಣಿಸ್ತಿದೆ, ಅದರಿಂದ ಆಚೆ ಇರುವ ವೈಕುಂಠ ಲೋಕಗಳ ಯಾವುದೇ ಒಂದು ಪರಿಚಯ ಇಲ್ಲ. ಈಗ ನಾವೆಲ್ಲರೂ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮುಂಚೆ ನಮ್ಮ ಹತ್ರ ಬಂದು ನಮ್ಗೆ ಗೊತ್ತಿತ್ತಾ ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷ ಅಂತ? ಇಲ್ಲ ಮಾತಾಜಿ, ತಿಳಿದಿದ್ವಾ? ಇಲ್ಲ ಮತ್ತೆ ಮಾತಾಜಿ. ನಾವ್ ಗೊತ್ತೇ ಇಲ್ಲ. ಯಾರ ಆರಾಧನೆ ಮಾಡ್ತಾ ಇದ್ವಿ? ದೇವ್ರುಗಳನ್ನೆಲ್ಲ ಆರಾಧನೆ ಮಾಡ್ತಾ ಇದ್ದಿದ್ದು. ಮತ್ತೆ ಗಣೇಶ ಆತರ ಎಲ್ರುನು. ಎಲ್ಲ ದೇವತೆಗಳ ಆರಾಧನೆ ಮಾಡ್ತಾ ಇದ್ವಿ. ಯಾಕೆ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ದೇವೋತ್ತಮ ಪರಮಪುರುಷ ಕೃಷ್ಣ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ನಾವು ದೇವತೆಗಳ ಆರಾಧನೆ ಮಾಡ್ತಾ ಇದ್ವಿ. ದೇವತೆಗಳಿಗಿಂತ ಮೇಲೆ
ಈ ಎಲ್ಲ ಒಂದು ವಿಷಯಗಳನ್ನು ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗಿದ್ದು ಮೂಲ ದೇವೋತ್ತಮ ಪರಮಪುರುಷ ಕೃಷ್ಣ ಅನ್ನುವಂಥದ್ದು. ಮತ್ತೆ ಅವನು ವೈಕುಂಠ ಲೋಕಗಳು ಇದೆ ಅನ್ನುವಂಥದ್ದು. ನಾವಿರುವಂಥದ್ದು ಎಲ್ಲಿ, ಆಧ್ಯಾತ್ಮಿಕ ಜಗತ್ತು ಯಾವುದು, ಭೌತಿಕ ಜಗತ್ತು ಯಾವುದು, ಆ ಭೌತಿಕ ಜಗತ್ತಿನಲ್ಲಿ ಎಲ್ಲಿ ನಾವಿದ್ದೀವಿ, ಇವೆಲ್ಲ ನಮ್ಗೆ ಅರ್ಥ ಆದ್ಮೇಲೆನೆ ನಮ್ಗೆ ಗೊತ್ತಾಗಿದ್ದು. ಹಾಗೆ ಈ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಪಡ್ಕೊಂಡವ್ರಿಗೆ ಗೊತ್ತಿಲ್ಲ. ಅಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋದು ಗೊತ್ತಿಲ್ಲ. ಮತ್ತೆ ಅದರಿಂದ ಈ ಒಂದು ಎಲ್ಲಿವರೆಗೂ ಅವರು ಆಧ್ಯಾತ್ಮಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ ತಿಳ್ಕೊಳಕ್ಕೆ ಅಂತಂದ್ರೆ, ಆತ್ಮ ಅನ್ನುವಂಥದ್ದು ಹೃದಯದಲ್ಲಿ ಇದೆ, ಆ ಒಂದು ದೇಹ ಅನ್ನುವಂಥದ್ದು ಬೇರೆ, ಆತ್ಮ ಅನ್ನುವಂಥದ್ದು ಬೇರೆ. ಈ ಆತ್ಮ ಶಾಶ್ವತವಾಗಿ ಇರುತ್ತೆ, ಈ ದೇಹ ಅನ್ನುವಂಥದ್ದನ್ನ ಅದು ಬದಲಾಯಿಸ್ತಾ ಇರುತ್ತೆ. ಅಲ್ಲಿವರೆಗೂ ಅವರು ಇವರನ್ನು ಕೂಡ ಆಧ್ಯಾತ್ಮಿಕವಾದಿಗಳಂತಾನೆ ಕರೀತಾರೆ. ಯಾಕಂದ್ರೆ ಅವರು ಆಧ್ಯಾತ್ಮಿಕ ಆತ್ಮದ ವಿಷಯಗಳನ್ನ ತಿಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನ ಅವ್ರು ಹೇಗೆ ಪಡ್ಕೋತಾ ಇದ್ದಾರೆ? ಜ್ಞಾನಿಗಳು, ಜ್ಞಾನದ ಮೂಲಕ ಅವರು ತಿಳ್ಕೊತಾರೆ. ಆದ್ರೆ ಅದನ್ನ ತಿಳ್ಕೊಂಡು ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತದ್ದು ಏನು ಅಂದ್ರೆ ನಿರಾಕಾರ ಬ್ರಹ್ಮನವರಿಗೆ ಮಾತ್ರ. ಹಾಗೆ ಒಬ್ಬನು ಭಗವಂತನ ಐಹಿಕ ಶಕ್ತಿಗಳನ್ನ ಅರಿತಾಗ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅತ್ಯಲ್ಪ ಮಾಹಿತಿ ಇದ್ದು, ಇಲ್ಲವೇ ಮಾಹಿತಿಯೇ ಇಲ್ಲದೆ ಅವನಿಗೆ ಪರಮಾತ್ಮನ ಅರಿವಾಗುತ್ತೆ. ಅಂದ್ರೆ ಪರಮಾತ್ಮನ ಹಂತಕ್ಕೆ ಬಂದಾಗ್ಲೂ ಕೂಡ ಅವನಿಗೆ ಭಗವಂತನ ಆಧ್ಯಾತ್ಮಿಕ ಶಕ್ತಿಗಳ ಬಗ್ಗೆ ಅವನಿಗೆ ಅರಿವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಹೃದಯದಲ್ಲಿ ಆ ಪರಮಾತ್ಮನನ್ನ ನೋಡ್ತಾ ಇದ್ದಾನೆ, ಆತ್ಮನನ್ನ ನೋಡ್ತಾ ಇದ್ದಾನೆ, ಆದ್ರೆ ಅವನಿಗೂ ಕೂಡ ಅದರಿಂದ ಆಚೆ ಏನಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಅಂದ್ರೆ ತನ್ನೊಳಗಡೆ ಒಳಗಡೆ ಅವನು ಅಂತರ್ಮುಖಿಯಾಗಿದ್ದಾನೆ. ಆದ್ರೆ ಹೊರಗಡೆ ಏನ್ ನಡೀತಿದೆ, ಹೊರಗಡೆ ಏನೆಲ್ಲ ಇದೆ ಅದರ ಜ್ಞಾನ ಇಲ್ಲ. ಅವನನ್ನ ಇಲ್ಲಿ ಪರಮಾತ್ಮ ಸಾಕ್ಷಾತ್ಕಾರ ಪಡೆದವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಪರಮ ಸತ್ಯನ ಬ್ರಹ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರಗಳು ಎರಡು ಆಂಶಿಕ ಸಾಕ್ಷಾತ್ಕಾರಗಳೇ. ಅಂದ್ರೆ ಅದೊಂದು ಭಾಗಶಃ ಪರಿಪೂರ್ಣ ಸತ್ಯ ಅಲ್ಲ, ಸ್ವಲ್ಪ ಪ್ರಮಾಣದ ಸತ್ಯವನ್ನು ಅವರು ತಿಳ್ಕೊಂಡಿದ್ದಾರೆ ಅಂತ. ಆದ್ರೆ ಹಿರಣ್ಯ ಪಾತ್ರವನ್ನು ತೆಗೆದ ನಂತರ ಒಬ್ಬನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅವರ ಪೂರ್ಣ ಶಕ್ತಿಯಲ್ಲಿ ಸಾಕ್ಷಾತ್ಕರಿಸಿಕೊಂಡರೆ ಅವರು ವಾಸುದೇವ ಸರ್ವಮಿತಿ ಎಂದು, ಅಂದ್ರೆ ವಾಸುದೇವನೇ ಕೃಷ್ಣನೇ ಸರ್ವಸ್ವ ಅಂತ ಇಲ್ಲಿ ತಿಳ್ಕೊತಾನೆ. ಅಂದ್ರೆ ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂತ ಏನೆಲ್ಲ ಕರೀತಾ ಇದ್ದಾನೆ ಎಲ್ಲವೂ ಕೂಡ ಮೂಲದಲ್ಲಿ ಕೃಷ್ಣನೇ ಅನ್ನುವಂಥದ್ದನ್ನ ತಿಳಿತಾನೆ. ಅವನೇ ಭಗವಂತನ ಮೂಲ. ಬ್ರಹ್ಮನ್ ಮತ್ತು ಪರಮಾತ್ಮ ಇವೆಲ್ಲವೂ ಕೂಡ ಅವನ ಒಂದು ಭಾಗಗಳು ಮಾತ್ರ ಅನ್ನೋದನ್ನ ಅವನು ತಿಳ್ಕೊತಾನೆ. ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಈ ವಿಚಾರವನ್ನ ನಾವು ಓದಿದೀವಿ. ಅಂದ್ರೆ ಯಾರು ಕರ್ಮಿಗಳಿದ್ದಾರೆ, ಅಂದ್ರೆ ಯಾವುದೇ ಜ್ಞಾನ ಇಲ್ಲ, ಒಂದು ರಜಗುಣದಲ್ಲಿ ಇರುವಂತವ್ರು ಏನ್ ಮಾಡ್ತಾರೆ, ಅವರು ಒಳ್ಳೆ ರೀತಿ ಊಟ ಮಾಡ್ಬೇಕು, ಒಳ್ಳೆ ರೀತಿ ಸಮಾಜದಲ್ಲಿ ಗೌರವ ಬೇಕು, ದೇಹ ಭಾವನೆಯಲ್ಲಿ ಇರುವಂತವ್ರು ಆ ದೇಹವನ್ನ ಪೋಷಣೆ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನ ಕರ್ಮಿಗಳು ಅಂತ ಕರೀತಾರೆ. ಅಂತಹ ಕರ್ಮಿಗಳು ಯಾರಿದ್ದಾರೆ ಅವ್ರಿಗಿಂತ ಜ್ಞಾನಿಗಳು, ಅಂದ್ರೆ ಸ್ವಲ್ಪ ಬುದ್ಧಿಯನ್ನ ಬೆಳೆಸ್ಕೊಂಡು ಆತ್ಮಜ್ಞಾನ ತಿಳಿದಂತವ್ರು, ಅಂದ್ರೆ ದೇಹ ಆತ್ಮದ ವ್ಯತ್ಯಾಸ ತಿಳಿದಂತವ್ರು, ಅವರು ಶ್ರೇಷ್ಠ. ಅವರಿಗಿಂತ ಶ್ರೇಷ್ಠ ಯಾರು ಅಂತಂದ್ರೆ ಆ ಜ್ಞಾನ ಏನು ಅವ್ರು ಓದಿದ್ದಾರೆ, ತಿಳ್ಕೊಂಡಿದ್ದಾರೆ, ಅದನ್ನ ಕಾರ್ಯಗತ ಮಾಡುವಂತವ್ರು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತವ್ರು. ಅಂದ್ರೆ ಕೃಷ್ಣ ಪ್ರಜ್ಞೆನ, ಭಗವದ್ಗೀತೆಯನ್ನ ನಾವು ಓದ್ತೀವಿ, ಆಗ ನಾವು ಜ್ಞಾನಿಗಳು ಅಂತಕ್ಕೆ ಬರೋದಕ್ಕೆ ಸಾಧ್ಯ. ಅದನ್ನ ನಾವು ಯಾವಾಗ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡುವಂಥದ್ದು ಅದಕ್ಕಿಂತ ಹೆಚ್ಚು, ಆಗ ಅದು ಅವರಿಗಿಂತ ಅವರು ಶ್ರೇಷ್ಠ ಯೋಗಿಗಳು. ಆದ್ರೆ ಎಲ್ಲಾ ಯೋಗಿಗಳಿಗಿಂತ ತುಂಬಾ ಶ್ರೇಷ್ಠವಾದ ಯೋಗಿ ಯಾರು ಅಂದ್ರೆ ಭಕ್ತ. ಭಕ್ತ ಭಕ್ತ ಯಾರು ಭಗವಂತನ ಕಾರ್ಯದಲ್ಲಿ ಸಂಪರ್ಕವನ್ನ ಏರ್ಪಡಿಸ್ಕೊಂತಾನೆ, ಭಗವಂತನ ಸೇವೆ ಮಾಡ್ತಾನೆ, ಅಂತಹ ಯೋಗಿ ಅವನು ಎಲ್ಲಾ ಯೋಗಿಗಳಿಗಿಂತ ಉತ್ತಮ ಅಂತ. ಎಲ್ಲಾ ಯೋಗಿಗಳು ಯಾರು ಅಂತಂದ್ರೆ ಇಲ್ಲಿ ಅಷ್ಟಾಂಗ ಯೋಗಿಗಳು ಕೂಡ ಬರ್ತಾರೆ. ಅವರು ಕೂಡ ವೇದಗಳ ಅಧ್ಯಯನ ಮಾಡ್ತಾರೆ, ತಿಳ್ಕೊತಾರೆ, ಪರಮಾತ್ಮ ಇದ್ದಾನೆ, ಅವನನ್ನ ಹೇಗೆ ಅಷ್ಟಾಂಗ ಯೋಗ ಮಾಡಬೇಕು, ಯಮ ನಿಯಮಗಳನ್ನ ಪಾಲನೆ ಮಾಡಬೇಕು, ಹೇಗೆ ಉಸಿರನ್ನ ನಿಯಂತ್ರಣ ಮಾಡಬೇಕು, ಹೇಗೆ ದೇಹವನ್ನ ಸುದೃಢವಾಗಿ ಇಟ್ಕೋಬೇಕು, ಇದೆಲ್ಲ ಕಲಿತಾರೆ, ವೇದಗಳ ಮೂಲಕನೇ ಕಲಿತಾರೆ. ಆದ್ರೆ ಅಂತಹ ಅನೇಕ ಯೋಗಿಗಳ ಮಧ್ಯೆ ಕೃಷ್ಣನ ಭಕ್ತಿ ಮಾಡಿದಂತಹ ಯೋಗಿ ಅಂದ್ರೆ ಭಕ್ತಿ ಯೋಗ ಅನ್ನುವಂಥದ್ದು ಎಲ್ಲದಕ್ಕಿಂತ ತುಂಬಾ ತುಂಬಾ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಅದೇ ನಿಜವಾದ ಪರಿಪೂರ್ಣತೆ ಅನ್ನೋದನ್ನ ಇಲ್ಲಿ ಈಶೋಪನಿಷತ್ತು ಕೂಡ ನಮ್ಗೆ ತಿಳಿಸ್ತಾ ಇದೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು 15ನೇ ಶ್ಲೋಕ ಮುಗಿತಾ ಇದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ನಿಮ್ಮ ಒಂದು ಅನುಭವಗಳಿದ್ದಲ್ಲೂ ಕೂಡ ಹೇಳ್ಕೋಬಹುದು, ಇಲ್ಲ ಜಿಜ್ಞಾಸೆ ಇದ್ರೂ ಕೂಡ ನೀವು ಅದನ್ನ ತೋರ್ಪಡಿಸ್ಕೋಬಹುದು. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃದ್ಧಿಗೆ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ನೆರೆದಿರುವಂತ ಎಲ್ಲರಿಗೂ ಜೈ. ಹರೇ ಕೃಷ್ಣ. ಏನಾದ್ರೂ ಇದರಿಂದ ನಿಮ್ಗೆ ಉಪಯೋಗ ಆಗ್ತಿದ್ಯಾ? ಹರೇ ಕೃಷ್ಣ. ಕ್ಲಾಸಸ್ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೆಲ್ಲ? ಕೇಳಿಸ್ತಾ ಇದೆ ಮಾತಾಜಿ. ನಿಮ್ಗೆ ಇದರಿಂದ ಏನಾದ್ರೂ ಉಪಯೋಗ ಆಗ್ತಿದೆ ಅನಿಸ್ತಿದ್ಯಾ?
ಈಶೋಪನಿಷತ್ತಲ್ಲಿ ಒಂದೊಂದು ಶ್ಲೋಕನು ಕೇಳ್ತಾ ಇದ್ರೆ ಕೆಲವರು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದು ಇನ್ನ ತುಂಬಾ ಇದೆ ಮಾತಾಜಿ. ಅದು ಕಲ್ತ್ಕೊಳ್ಳೋದು ತುಂಬಾ ಇದೆ ಮಾತಾಜಿ. ಹಾ ಮಾತಾಜಿ. ಅಳವಡಿಸ್ಕೊಳ್ಳೋದು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಹೊರತು ಒಂದೇ ಸಲ ಏನು ಆಗಲ್ಲ ಮಾತಾಜಿ. ಅದೇ ಕೆಲವರು ನಿಜ ನೋಡಿದ್ರೆ ಮಾತಾಜಿ. ಗುಣಗಳು ನೋಡ್ತಾ ಇದ್ರೆ ಈಶೋಪನಿಷತ್ತಲ್ಲಿ ಹೇಳಿರೋ ತರಾನೇ ಹೌದು, ಇವ್ರು ಭಕ್ತಿಯಲ್ಲಿ ಇಲ್ಲ ಅಂತಂದ್ರೆ ಎಷ್ಟು ಗುಣ ಇದ್ರೂನು ಏನು ವೇಸ್ಟ್ ಅನ್ಸುತ್ತೆ ಮಾತಾಜಿ. ಒಂದೊಂದ್ಸಲ ಆತರ ಅನುಭವ ಆಗುತ್ತೆ. ಹೌದು ಮಾತಾಜಿ. ಅಂದ್ರೆ ನಾವು ನೋಡ್ತೀವಿ ತುಂಬಾ ಅವ್ರ ಹತ್ರ ದುಡ್ಡಿರ್ಬೋದು, ಇಲ್ಲಾಂದ್ರೆ ತುಂಬಾ ಓದಿದ್ದಾರೆ ಅಂತ ಹೇಳ್ಕೊಳ್ಬಹುದು, PhD ಮಾಡಿದ್ದಾರೆ, IAS ಮಾಡಿದ್ದಾರೆ, IPS ಮಾಡಿದ್ದಾರೆ, ತುಂಬಾ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ. ಆದ್ರೆ ಅವರು ಕೂಡ ತೀರಾ ಚಿಕ್ಕವರಾಗಿ ಕಾಣ್ತಾರೆ. ಯಾವಾಗ ಈ ಒಂದು ಅಗಾಧವಾದ ಜ್ಞಾನನ ನಾವು ತಿಳ್ಕೊಳ್ತೀವಿ, ಹಾಗಾದ್ರೆ ನಮಗೆ ಅನ್ಸೋದಿಲ್ಲ ಹಣಕ್ಕೆ ಅಥವಾ ಇನ್ನೊಂದು ಹೆಸರಿಗೆ, ಕೀರ್ತಿಗೆ ಅಥವಾ ಇನ್ನೇನೋ ಒಂದು ಆ ವಿಷಯಗಳ ಹಿಂದೆ ನಾವು ಏನು ಓಡ್ತಾ ಇದ್ವಿ ರಜಗುಣದಲ್ಲಿದ್ದಾಗ, ಅವೆಲ್ಲವೂ ಕೂಡ ತುಂಬಾ ಗೌಣ ಅನ್ಸುತ್ತೆ, ತುಂಬಾ ಸಣ್ಣದು ಅನ್ಸುತ್ತೆ. ಅದಕ್ಕಿಂತ ಅದರಿಂದ ಆಚೆ ತುಂಬಾ ದೊಡ್ಡ ದೊಡ್ಡ ವಿಚಾರಗಳಿದೆ, ವಿಷಯಗಳಿದೆ. ಅದರ ಪರಿಜ್ಞಾನವೇ ಭಗವಂತ ನಮ್ಗೆ ಕೊಟ್ಟಿರುವಂತದ್ದೇ. ಅದು ತುಂಬಾ ನಮ್ಮ ಅದೃಷ್ಟ. ಅಂದ್ರೆ ಪ್ರಭುಪಾದರು ನಮ್ಮ ಮೇಲೆ ತೋರಿಸಿರುವಂತ ಕರುಣೆ. ಅವರಿಂತ ಕರುಣೆ ತೋರಿಸಿಲ್ಲ ಅಂದ್ರೆ ನಾವು ಕೂಡ ಅವರಲ್ಲಿ ಒಬ್ರು. ಹೌದಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನಾವು ಅದನ್ನೇ ಮಾಡ್ತಾ ಇದ್ವಿ. ಭಕ್ತಿಗೆ ಅಂದ್ರೆ ಭಕ್ತಿ ದಾರಿಯಲ್ಲಿ ಇವಾಗ ನಿಂತ್ಕೊಂಡು ಇದು ಭಕ್ತಿಗೆ ಹೋಗೋ ದಾರಿ ಅಂತ ನೋಡ್ತಾ ಇದ್ದೀನಿ ಮಾತಾಜಿ ನಾನು. ಅದಕ್ಕೂ ಮುಂಚೆ ಅಂದ್ರೆ ನನ್ ಜೀವನದಲ್ಲಿ ಯಾರಾದ್ರೂ ದೊಡ್ಡ ಶ್ರೀಮಂತರು ನೋಡಿದ್ರೆ, ಸ್ವಲ್ಪ ಕಾರು ಬಂಗ್ಲೆ ಒಡವೆ ಎಲ್ಲ ಹಾಕೊಂಡು ಹೋಗ್ತಾ ಇರೋರು ನೋಡಿದ್ರೆ, ಅಯ್ಯೋ ಭಗವಂತ ಕೃಷ್ಣನೇ ಅಂತ ನನಗ್ ಗೊತ್ತಿಲ್ಲ ಮಾತಾಜಿ. ಅವಾಗ ನರಸಿಂಹಸ್ವಾಮಿ ನಮ್ಮ ಮನೆ ದೇವ್ರು. ಅದನ್ ಮಾತ್ರ ಭಗವಂತನ ಅವತಾರನೇ ಅಂತ ಆಮೇಲೇನು ಗೊತ್ತಾಯ್ತು ನನಗೆ, ಕೃಷ್ಣನೇ ಅಂತ, ಕೃಷ್ಣ ಅವತಾರ ಅಂತ. ಅಯ್ಯೋ ನಾನೇನು ಅನ್ಭವ್ಸಿಲ್ಲಲ್ಲಪ್ಪ ಕೃಷ್ಣ, ಏನು ಅನ್ಭವ್ಸಿಲ್ಲಲ್ಲ ದೇವ್ರು ಅನ್ಕೊಂತ ಇದ್ದೆ. ಇವಾಗ ಏನ್ ಅನ್ಸ್ತೈತೆ ಅಂದ್ರೆ ಇವಾಗ ಕಾರು ಬಂಗ್ಲೆ ಅದು ದುಡ್ಡು ಎಲ್ಲ ಇರೋರ್ನು ನೋಡಿದ್ರೆ ಅಯ್ಯೋ ಏನಕ್ಕೆ ವೇಸ್ಟ್, ಭಗವಂತನ ಭಕ್ತಿ ಸಿಕ್ಕೈತೆ ನನಗೆ, ಕೃಷ್ಣನ್ ಸಿಕ್ಕವನೆ ಅಂತ ಒಂದು ಸಂತೋಷ ಇದೆ ಮಾತಾಜಿ ನನಗೆ ಇವಾಗ. ಅದೇ ಮಾತಾಜಿ, ಎಷ್ಟ್- ಎಲ್ಲರೂ ಅಷ್ಟೆಲ್ಲ ಹ್ಮ್. ಏನಕ್ಕೆ ಸಂಪಾದನೆ ಮಾಡ್ತಾರೆ, ಯಾಕೆ ಕಷ್ಟ ಪಡ್ತಾರೆ? ಆನಂದ ಬೇಕು ಅಂತ. ಎಷ್ಟೇ ಕಷ್ಟಪಟ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ನಿಜವಾದ ಆನಂದ ಅನ್ನೋದು ನಾನು ಸಿಕ್ಕಕ್ಕೆ ಅದೇ ಸಾಧ್ಯನೇ ನಿಜವಾದ ಇಲ್ಲ. ಆನಂದ ಆನಂದ ಅನ್ಕೊಂಡ್ಬಿಟ್ಟಿದ್ದೆ ಮಾತಾಜಿ. ಅದೇ ನಿಜವಾದ ಆನಂದ. ಎಲ್ಲರೂ ದುಡ್ಡಿರ್ಬೇಕು, ಕಾರ್ ಎಲ್ಲರೂ ಇರ್ಬೇಕು, ಹಾಗೆ ಆಮೇಲೆ ಅನ್ಕೋತಾರೆ. ಎಂಜಾಯ್ ಮಾಡ್ಬೇಕು ಲೈಫ್. ಏನು ನಾನು ಅನ್ಭವಿಸ್ತಾ ಇಲ್ವೇ ದೇವ್ರೆ, ಏನಪ್ಪಾ ಇದು ನಾನು ಇಷ್ಟೊಂದು ಅಂತ ಯಾವಾಗೂ ಅಳ್ತಾ ಇದ್ದೆ ಮಾತಾಜಿ. ಇವಾಗ ಯಾವಾಗೂ ಅದೇ ಜೀವನನೇ ನಂದು ಇವಾಗ್ಲೂನು. ಆದ್ರೆ ಇವಾಗ ತುಂಬಾ ಸಂತೋಷವಾಗಿದ್ದೀನಿ ಮಾತಾಜಿ ಭಗವಂತನ ಭಕ್ತಿಯಲ್ಲಿ ನಾನು. ಹಾ ಮಾತಾಜಿ. ಅಂದ್ರೆ ಜ್ಞಾನ ಅನ್ನುವಂಥದ್ದು ನಮ್ಗೆ ದುಃಖದಿಂದ ಅಂದ್ರೆ ಅಜ್ಞಾನದಿಂದ ದೂರ ಮಾಡುತ್ತೆ, ಕತ್ಲೆಯಿಂದ ನಮ್ಮನ್ನ ಬೆಳಕಕ್ಕೆ ಕರ್ಕೊಂಡ್ಬರುತ್ತೆ. ಆ ಕಾರಣಕ್ಕಾಗಿ ಆದ್ರೂ ನಾವು ಪ್ರತಿದಿನ ಈ ಒಂದು ಭಗವಂತನಿಗೆ ಸಂಬಂಧಪಟ್ಟಂತಹ ಪ್ರಭುಪಾದರು ಕೊಟ್ಟಿರುವಂತಹ ಪುಸ್ತಕಗಳನ್ನ ಓದಬೇಕು. ಓದಿಲ್ಲ ಅಂತಂದ್ರೆ ನಮ್ಗೆ ಮತ್ತೆ ಆ ಒಂದು ಮಾಯೆ ನಮ್ಮನ್ನ ಆವರಿಸ್ಕೊಂಡ್ಬಿಡ್ತಾಳೆ. ಕೂಡಲೇ ನಾವು ನಮ್ಮನ್ನ ಮರ್ತು ಬಿಡ್ತೀವಿ. ಅಂದ್ರೆ ನಾವು ಆತ್ಮ ಅನ್ನುವಂಥದ್ದು, ಭಗವಂತನ ಜ್ಞಾನ, ಇವೆಲ್ಲವೂ ಕೂಡ ಕಲಿಯುಗದ ಜನರಿಗೆ ಅಲ್ಪಮತಿಗಳು. ಅಂದ್ರೆ ಅವರು ಬೇಗ ಮರೆವು ಅನ್ನುವಂಥದ್ದು ನಮಗೆ ಜಾಸ್ತಿ. ಅದಕ್ಕಾಗಿ ದಿನ ದಿನ ನಾವು ಇದನ್ನ ಕೇಳ್ತಾ ಇರ್ಬೇಕು ಅಥವಾ ಓದ್ತಾ ಇರ್ಬೇಕು. ಹಾಗಾದ್ರೆ ಮತ್ತೆ ಮತ್ತೆ ಪುನಃ ಮತ್ತೆ ಮತ್ತೆ ನೆನಪಾದಾಗ ನಮಗೆ ಸಮಾಧಾನ ಆಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ನಾವೇನ್ ಮಾಡ್ತೀವಿ, ಅದಕ್ಕೆ ಕಷ್ಟಪಡ್ತೀವಿ, ಸಾಯೋವರೆಗೂ ಎಣಗಾಡ್ತೀವಿ, ಕೊನೆಗೂ ಅದು ಸಿಗೋದಿಲ್ಲ. ಸಿಗದೇ ಇರೋದಕ್ಕಾಗಿ ಎಣಗಾಡ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ಯಾವುದು ಅಮೂಲ್ಯವಾದದ್ದು, ಯಾವುದು ನಾವು ಪಡ್ಕೋಬೇಕು, ಯಾವುದು ನಮ್ಗೆ ನಿಜವಾದ ಅವಕಾಶ, ಈ ಜೀವನದ ಗುರಿ ಏನು, ಇದೆಲ್ಲ ಕೂಡ ನಮ್ಗೆ ಈ ಒಂದು ಭಗವದ್ಗೀತೆ ಭಾಗವತಗಳನ್ನ ತಿಳ್ಕೊಂಡಾಗ, ಈ ಉಪನಿಷತ್ತುಗಳು ಇವುಗಳನ್ನ ತಿಳಿದಾಗ, ಅಂದ್ರೆ ನಮ್ಗೆ ಆ ಏನಂತ ಹೇಳ್ತಾರೆ ಪ್ರಭುಪಾದ್ರ, ಅಂದ್ರೆ ಹಿಂದಿನ ಒಂದು 3 ಜನ್ಮಗಳನ್ನ ಪುಣ್ಯ ಮಾಡಿದ್ರೆ ಮಾತ್ರನೇ ನಾವು ಈ ಒಂದು ರೂಟ್ ಹಿಡಿಯೋದಕ್ಕೆ ಸಾಧ್ಯ, ಈ ಒಂದು ಮಾರ್ಗಕ್ಕೆ ಬರೋದಕ್ಕೆ ಸಾಧ್ಯ ಅಂತ, ಭಕ್ತಿ ಮಾರ್ಗಕ್ಕೆ. ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಅಂತ. ಭಗವಂತನ ಕೃಪೆ, ಕರುಣೆ, ಪ್ರಭುಪಾದರ ಅವ್ಯಾಜ್ಯ ಕರುಣೆ. ಹಾಗಾಗಿ ಮಾತ್ರನೇ ನಾವು ಈ ಒಂದು ಸತ್ಯಗಳನ್ನ ತಿಳ್ಕೊಳ್ಳಿಕ್ಕೆ ಆಗ್ತಾ ಇದೆ. ಹೌದು ಹರೇ ಮಾತಾಜಿ. ಕೃಷ್ಣ. ಹೌದು ಮಾತಾಜಿ. ಇದು ಇವಾಗ 15ನೇ ಶ್ಲೋಕ ಮಾಡಿದ್ದೀರಲ್ಲ, ಹಿರಣ್ಮಯ್ಯನ ಪಾತ್ರೆಯಣ, ಅದ್ರ ಬಗ್ಗೆ ಒಂದು 2 ವಾಕ್ಯ ಹೇಳ್ರಿ ಮಾತಾಜಿ. ಹಿರಣ್ಮಯ್ಯನ ಪಾತ್ರೆನ ಇಲ್ಲಿ ಪ್ರಭುಪಾದ ನಮ್ಗೆ ತಿಳಿಸಕ್ಕೆ ಹೋಗ್ತಾ ಇರುವಂತದ್ದು, ಈ ಉಪನಿಷತ್ತುಗಳು ಏನ್ ಹೇಳುತ್ತೆ ಅದನ್ನೇ ವಾದ ಮಾಡ್ತಾರೆ ಈ ಒಂದು ಜ್ಞಾನಿಗಳಾದವರು. ಅಂದ್ರೆ ಅದರಲ್ಲಿ ಇರೋದು ಮಾತ್ರನೇ ಸತ್ಯ, ಉಳಿದವು ಎಲ್ಲವೂ ಕೂಡ ಈ ಒಂದು ಭಾಗವತ ಇರ್ಬೋದು ಅಥವಾ ಇನ್ಯಾವುದೇ ಪುರಾಣಗಳಿರ್ಬೋದು ಅಥವಾ ಮಹಾಭಾರತ ರಾಮಾಯಣ ಇರ್ಬೋದು, ಅದೆಲ್ಲವೂ ಕೂಡ ಅಷ್ಟೊಂದು ಮಹತ್ವ ಕೊಡೋದಿಲ್ಲ ಜನ ಅವರು.
ಜ್ಞಾನಿಗಳು ಯಾರು ಈ ಒಂದು ವೇದಗಳ ಅಧ್ಯಯನ ಮಾಡಿದಂಥವ್ರು, ಅವರು ವೇದಗಳಿಗೆ ಮಾತ್ರನೇ ಪ್ರಾಶಸ್ತ್ಯ ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಪ್ರಭುಪಾದರು ಈಶೋಪನಿಷತ್ತು ಆ ವೇದಗಳ ಮೂಲ ಸಾರ, ಉಪನಿಷತ್ತುಗಳು ಅನ್ನುವಂಥದ್ದು ವೇದಗಳಲ್ಲಿ ಬರುವಂಥದ್ದು. ಆ ಒಂದು ಉಪನಿಷತ್ತನ್ನ ಅವರು ತಗೊಂಡು ಅಲ್ಲಿ ಬರುವಂತ ಶ್ಲೋಕಕ್ಕೆ ಉಲ್ಲೇಖವನ್ನ ಕೊಡ್ತಾ ಇದ್ದಾರೆ, ಭಾವಾರ್ಥವನ್ನ ಕೊಡೋ ಮೂಲಕ ಅವ್ರು ಹೇಳ್ತಾ ಇದ್ದಾರೆ, ಯಾರು ಈ ಜ್ಞಾನಿಗಳಿದ್ದಾರೆ ಅವರು ವಾಸ್ತವದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಗವಂತ ಅಂದ್ರೆ ಏನು ಅಂತಂದ್ರೆ ಅವ್ರಿಗೆ ರೂಪ ಇಲ್ಲ ಅನ್ನುವಂಥದ್ದನ್ನೇ ಅವ್ರು ವಾದಿಸ್ತಾರೆ. ಭಗವಂತ ಯಾರು ಅಂತಂದ್ರೆ ಅವರು ಯಾರಿಗೆ ಎಲ್ಲಿವರೆಗೂ ಹೇಳ್ತಾರೆ, ನಾವು ಅಷ್ಟೆಲ್ಲ ತಿಳ್ಕೊಂಡಿದ್ದು ಬ್ರಾಹ್ಮಣರಿಂದ, ನಿಮ್ಗೆ ಏನಾನ ಬೇಕು ಅಂತಂದ್ರೆ, ಹಣ ಬೇಕು ಅಂದ್ರೆ ಲಕ್ಷ್ಮೀ ಪೂಜೆ ಮಾಡಿ, ಕಷ್ಟಗಳ ನಿವಾರಣೆ ಆಗ್ಬೇಕು ಅಂತಂದ್ರೆ ವಿಘ್ನಗಳು ಹೋಗ್ಬೇಕಾದ್ರೆ ಗಣೇಶನ ಪೂಜೆ ಮಾಡಿ, ಇನ್ಯಾವುದೋ ಒಂದು ಆ ಗ್ರಹ ಶಾಂತಿ ಮಾಡ್ಬೇಕಂದ್ರೆ ಇವುಗಳನ್ನ ಮಾಡಿ ಅಂತ ಹೇಳ್ತಾರೆ ಹೊರ್ತು ಕೊನೆಗೆ ಅವರು ಎಲ್ಲೂ ಹೇಳೋದಿಲ್ಲ ಭಗವಂತ ಅಂದ್ರೆ ಪರಿಪೂರ್ಣ ಸತ್ಯ ಅಂದ್ರೆ ಹೇಗಿರ್ತಾನೆ ಅಂತ. ಹಾಗೊಂದ್ ವೇಳೆ ಅವರನ್ನ ನಾವು ಕೇಳಿದ್ರು ಕೂಡ ಅವ್ರು ಏನಂತ ಹೇಳ್ಬೋದು, ಅವನಿಗೆ ರೂಪ ಇಲ್ಲ, ನಿರಾಕಾರ ಅವನು ಅಂತಾನೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅವರು ಉಪನಿಷತ್ತುಗಳನ್ನ ತಪ್ಪಾಗಿ ಅರ್ಥೈಸುವಂತ ಜನ ಇರ್ತಾರೆ. ಹಾಗೆ ಅವ್ರು ಏನ್ ಮಾಡ್ತಾರೆ, ಹಿರಣ್ಮಯಿನ ಪಾತ್ರೇಣವನ್ನ ಸರಿಸು ನೀನು ಅಂತ ಇಲ್ಲಿ ಬರ್ತಾ ಇರುವಂತ ಶ್ಲೋಕವನ್ನ ಅವರು ಭಗವಂತನಿಗೆ ರೂಪ ಇಲ್ಲ ಅಂತಲೇ ಹೇಳ್ತಾರೆ. ಅದನ್ನ ಇಲ್ಲಿ ಪ್ರಭುಪಾದರು ಅವರ ಒಂದು ವಾದ ಏನಿದೆ ಅದಕ್ಕೆ ಪ್ರತಿವಾದ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಸು ಪರದೆ ಅಂತ ಹೇಳಿದ್ರೆ ಪರದೆ ಹಿಂದೆ ಯಾರೋ ಇದಾನಲ್ವಾ ಅಂತ. ಪರದೆ ಅನ್ನುವಂಥದ್ದು ಬರೀ ಶಕ್ತಿ ಅಷ್ಟೇ, ನಿಮಗೆ ಅಲ್ಲಿವರೆಗೂ ಮಾತ್ರನೇ ತಿಳಿದಿದೆ. ಅದರಿಂದ ಆಚೆಗೆ ವೈಕುಂಠ ಲೋಕಗಳಿದೆ, ಅದರಿಂದ ಆಚೆಗೆ ವೈಕುಂಠ ಲೋಕಗಳಲ್ಲಿ ನಿತ್ಯ ಲೀಲೆಗಳು ನಡೀತಾ ಇದೆ, ಅಲ್ಲಿ ಭಗವಂತ ಇದ್ದಾನೆ, ಅವನೇ ಇದೆಲ್ಲದಕ್ಕೂ ಮೂಲ ಅನ್ನುವಂಥದ್ದನ್ನ ಇಲ್ಲಿ ಈ ಒಂದು ಆ ಮಂತ್ರದ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ನೀವು ಏನ್ ತಿಳ್ಕೊಂಡಿದ್ದೀರಿ ಅಲ್ಲಿಗೆ ನಿಂತು ಹೋಗೋದಿಲ್ಲ, ಅದರಿಂದ ಆಚೆ ಪರಮಾತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಕೂಡ ಅದು ಕೂಡ ಆಧ್ಯಾತ್ಮಿಕವಾದಿಗಳೇ ಮಾಡುವಂಥದ್ದು. ಅಂದ್ರೆ ಅವರು ಕೂಡ ಏನ್ ಮಾಡ್ತಾರೆ, ಅಂತರ್ಮುಖಿಗಳಾಗ್ತಾರೆ. ಅವರ ಒಂದು ಒಳಗಡೆ ಅವರು ಪ್ರಯತ್ನ ಪಡ್ತಾರೆ, ನಾನು ಯಾರು, ನನ್ನ ಒಳಗಡೆ ಏನಿದೆ ಅನ್ನೋದನ್ನ ಅವರು ಶಾನುಗಟ್ಟಲೆ ತಪಸ್ ಮಾಡ್ತಾರೆ. ಸತ್ಯಯುಗದಲ್ಲಿ ಈ ರೀತಿ ತಪಸ್ ಮಾಡ್ತಿದ್ರು ಅಂದ್ರೆ 60,000 ವರ್ಷ ವಾಲ್ಮೀಕಿ ಋಷಿಗಳು ತಪಸ್ಸನ್ನ ಮಾಡ್ತಾರೆ. ಅಂದ್ರೆ ಅವರು ರತ್ನಾಕರ ಆಗಿರ್ತಾರೆ. ತಪಸ್ ಮಾಡುವಂಥದ್ದು 60,000 ವರ್ಷ ಮಾಡ್ತಾರೆ. ಅಷ್ಟು ವರ್ಷ ಮಾಡಿದ್ಮೇಲೆ ಅವ್ರಿಗೆ ಆ ಸಾಕ್ಷಾತ್ಕಾರ ಆಗುತ್ತೆ. ಆದ್ರೆ ಇಲ್ಲಿ ನಾವಂತಹ ಒಂದು ಇದಕ್ ಮಾಡಕ್ಕಾಗಲ್ಲ, ವೇದಗಳೇ ಪರಿಪೂರ್ಣವಾಗಿ ನಾವು ಅಧ್ಯಯನ ಮಾಡಕ್ಕೂ ಆಗಲ್ಲ, ಅಥವಾ ನಾವು ಅಷ್ಟೊಂದು ವರ್ಷ ಬದುಕಿರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಮ್ಮನ್ನ ನಾವು ಪರಮಾತ್ಮನ ಹೃದಯದಲ್ಲಿ ನೋಡೋದಕ್ಕೆ ಅಷ್ಟು ಸುಲಭನೂ ಇಲ್ಲ. ಆದ್ರೆ ಅದೆಲ್ಲದಕ್ಕೂ ಮೂಲ ಪುರುಷನಾಗಿರುವಂತಹ ಭಗವಂತ ಏನಿದ್ದಾನೆ, ಕೃಷ್ಣ ಏನಿದ್ದಾನೆ, ಅವನನ್ನ ಹೇಗೆ ಪಡ್ಕೊಳ್ಬಹುದು, ಈ ಕೃಷ್ಣ ವಿಜ್ಞಾನ ಏನಿದೆ, ಕೃಷ್ಣ ಪ್ರಜ್ಞೆ ಎನ್ನುವಂಥದ್ದು ಇದೊಂದು ಪ್ರಾಸೆಸ್. ಆ ಮೂಲಕ ಪ್ರಭುಪಾದರು ನಮ್ಮೆಲ್ಲರಿಗೂ ಅದನ್ನ ಕಲಿಸ್ಕೊಡ್ತಾ ಇದ್ದಾರೆ, ಹೇಗೆ ನಾವು ಮಾಡ್ಬೋದು. ನಾನು ಹೇಳೋದನ್ನೆಲ್ಲ ಮಾಡಿ ನಿಮ್ಗೆ ಭಗವಂತ ಕಾಣ್ತಾನೆ ಅಂತ. ಏನ್ ಮಾಡ್ಬೇಕು, ನಾನು ಪ್ರತಿದಿನ ಬೆಳಗ್ಗೆ ಬೇಗ ಹೇಳ್ಬೇಕು, ಪ್ರತಿದಿನ ಭಗವಂತನ ಜಪ ಮಾಡ್ಬೇಕು. ಈ ಒಂದು ಕಲಿಯುಗಕ್ಕೆ ಇರುವಂತಹ ಯಜ್ಞವನ್ನ ನಮಗೆ ಪರಿಚಯ ಮಾಡ್ತಾರೆ. ಭಗವಂತನನ್ನು ನಾನು ಹೇಗೆ ಹೋಲಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ನಾವು ಪ್ರತಿದಿನ ಹರೇ ಕೃಷ್ಣ ಮಂತ್ರವನ್ನ, ಆ ಸಂಕೀರ್ತನ ಯಜ್ಞವನ್ನ ಪ್ರತಿದಿನ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಕಲಿಯುಗದ ಜನರಿಗೆ ಅಲ್ಪಮತಿಗಳು, ಅವ್ರಿಗೆ ನೆನಪಿರೋದಿಲ್ಲ, ಮತ್ತೆ ಅವರ ಬುದ್ಧಿ ಕೂಡ ಕಡಿಮೆ ಅಂತವರಿಗೆ ಇಲ್ಲಿ ಅವರ ಒಂದು ಪುಸ್ತಕಗಳ ಮೂಲಕ ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಪ್ರತಿದಿನ ಭಾಗವತ ಓದಿ, ಪ್ರತಿದಿನ ನಿಮ್ಮ ಒಂದು ಆ ಮಲಿನತೆ ಅನ್ನುವಂಥದ್ದು ಏನಿದೆ ಅದನ್ನ ತೊಳಿರಿ ಅಂತ ಹೇಳ್ತಾರೆ. ಇದನ್ನ ಓದಿ 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 ನಮ್ಮ ಪಾಪಗಳು ಕಳಿಯುತ್ತೆ ಅಂತಂದ್ರೆ ನಮಗೆ ಆ ಶುದ್ಧವಾದ ಜ್ಞಾನ ಸಿಗುತ್ತೆ. ಜ್ಞಾನ ಸಿಕ್ಕಾಗ ಏನ್ ಮಾಡ್ತೀವಿ, ನಾವು ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅಂದ್ರೆ ಪ್ರತಿದಿನ ಕೇಳ್ತಾ ಕೇಳ್ತಾ ಸ್ವಲ್ಪ ಸ್ವಲ್ಪನೇ ವಾಶ್ ಆದ್ರೂ ಪರವಾಗಿಲ್ಲ, ಕೊನೆಗೆ ಒಂದಿನ ನಾವು ಪರಿಪೂರ್ಣತೆ ಅಂದ್ರೆ ಪ್ರಭುಪಾದರು ಏನು ಯಾವ ಮಾರ್ಗದಲ್ಲಿ ಹೋದ್ರು ಆ ಮಾರ್ಗದಲ್ಲಿ ನಾವು ಚಲಿಸಿದ್ವಿ ಅಂದ್ರೆ, ಆ ಮಾರ್ಗವನ್ನ ನಾವು ಆರಿಸ್ಕೊಂಡ್ವಿ ಅಂತಂದ್ರೆ ಭಗವಂತನನ್ನ ಕಾಣೋದಕ್ಕೆ ಈ ಜನ್ಮದಲ್ಲೇ ಸಾಧ್ಯ ಇದೆ ಅಂತ ಹೇಳ್ತಾರೆ. ಭಗವಂತನನ್ನ ನಾವು ಪಡ್ಕೊಂಡ್ವಿ ಅಂತಂದ್ರೆ ಎಲ್ಲ ದುಃಖಗಳಿಗೂ ನಾವು ಇಕ್ಕುವಂತ ಫುಲ್ ಸ್ಟಾಪ್ ಅದಾಗತ್ತೆ. ನಿಜವಾಗ್ಲೂ ನಮ್ಗೆ ಆನಂದ ಬೇಕು, ಅದು ನಮ್ಮ ಆತ್ಮದ ಒಂದು ಸ್ವಭಾವ. ಆತ್ಮಕ್ಕೆ ಆನಂದ ಅನ್ನುವಂಥದ್ದು ಅದು ಕೂಡ ಸಚ್ಚಿದಾನಂದ ಸ್ವರೂಪಿನೇ. ಅಲ್ಲಿ ಕೂಡ ಶಾಶ್ವತತೆ ಇದೆ, ಜ್ಞಾನ ಇದೆ, ಆನಂದ ಇದೆ. ದೇಹವನ್ನ ಪಡ್ಕೊಂಡ್ ಕೂಡ್ಲೆ ಶಾಶ್ವತತೆಯನ್ನ ಕಳ್ಕೊಂಡ್ವಿ. ಅಂದ್ರೆ ನನ್ನ ದೇಹ ಯಾವತ್ತು ಹುಟ್ಟಿತು ಯಾವತ್ತು ಸಾಯ್ತು ಅನ್ನೋದು ಲಿಮಿಟ್ ಆಗೋಯ್ತು. ಮತ್ತೆ ಜ್ಞಾನ ಕೂಡ ಹೊರಟೋಯ್ತು, ನಮ್ಗೆಲ್ಲ ಮರ್ತಾಯ್ತು, ಮರು ಕೊಟ್ಟು ಬಿಟ್ಟ ಭಗವಂತ. ಈ ದೇಹಕ್ಕೆ ಬಂದ ಕೂಡ್ಲೆ ನಾವು ಆ ಆತ್ಮದ ಜ್ಞಾನವನ್ನು ಮರ್ತೋದ್ವಿ. ಕೊನೆಗೆ ಆನಂದ ಮಾತ್ರ ನಾವು ಹುಡುಕಾಡ್ತೀವಿ, ಹೋಗಿದ್ ಕಡೆ ಎಲ್ಲ ಹುಡುಕ್ತಿವಿ, ಎಂಜಾಯ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಎಂಜಾಯ್ಮೆಂಟ್ ಅದಿಲ್ಲ. ಸ್ವಲ್ಪ ಸಮಯ ಸಿಕ್ಕಿದ್ರು ಕೂಡ ಮತ್ತೆ ಅದನ್ನ ಕಳ್ಕೊತೀವಿ, ಕಳ್ಕೊಂಡಾಗ ಮತ್ತೆ ದುಃಖನೇ ಬರುತ್ತೆ. ಆದ್ರೆ ಅದನ್ನೆಲ್ಲ ನಾವು ಯಾವಾಗ ತಿಳ್ಕೊಂತೀವಿ, ಮತ್ತೆ ಆ ಒಂದು ಮಾರ್ಗವನ್ನ ಹಿಡಿತೀವಿ, ಆ ಒಂದು ಮಾರ್ಗದ ಏನಿದೆ ಆ ಒಂದು ಮಾರ್ಗದ ನಿಟ್ಟಿನಲ್ಲಿ ನಾವು ಯಾವ ಪ್ರಯತ್ನ ಮಾಡ್ತೀವಿ, ಆಗ ಮಾತ್ರನೇ ಅದು ಸಕ್ಸಸ್ ಅನ್ನುವಂಥದ್ದು ಆಗೋದಕ್ಕೆ ಸಾಧ್ಯ. ನಿಜವಾದ ಸಕ್ಸಸ್ ಅಂದ್ರೆ ಯಾರು ಅಂತಂದ್ರೆ ದೊಡ್ಡ ಫೇಮಸ್ ಆಗುವಂಥದ್ದು,
ಅಥವಾ ದುಡ್ಡು ಗಳಿಸುವಂಥದ್ದು. ನಾವು ಯಾವತ್ತಾದ್ರೂ ಅವರನ್ನ ಭೇಟಿಯಾಗಿ ಕೇಳಿದ್ರೆ ಹೇಳ್ತಾರೆ, ನಿಮ್ಗೆ ನಿಜವಾಗ್ಲೂ ಕಷ್ಟನೇ ಇಲ್ವಾ ಅಂತ. ನಾವ್ ಅನ್ಕೋತೀವಿ ಕಷ್ಟನೇ ಇರೋದಿಲ್ಲ ಅವ್ರಿಗೆ, ಅವ್ರ ಹತ್ರ ಬೇಕಾದಷ್ಟಿದೆ, ಏನ್ ಕಷ್ಟ ಬರುತ್ತೆ ಅಂತ. ಏನಂತ ಹೇಳ್ತಾರೆ ಅಂದ್ರೆ, ಇರುವೆಗೆ ಇರುವೆ ಭಾರ, ಆನೆಗೆ ಆನೆ ಭಾರ ಅಂತ. ನಮಗೆ ಬರುವಂತದ್ದು ಚಿಕ್ಕ ಚಿಕ್ಕ ಕಷ್ಟ ಅಂದ್ರೆ ಅವ್ರಿಗೆ ಬರೋದು ದೊಡ್ಡ ದೊಡ್ಡ ಕಷ್ಟಗಳು. ಅವ್ರಿಂದ ಜಾಸ್ತಿ ಹಿಂಸೆಯಲ್ಲೇ ಇರ್ತಾರೆ. ಇಲ್ಲಾಂದ್ರೆ ಅವ್ರನ್ನ ನೀವ್ ಯಾವತ್ತಾದ್ರೂ ನೋಡಿದ್ರೆ ತಿಳಿಬಹುದು. ತುಂಬಾ ತುಂಬಾ ಫೇಮಸ್ ಆದವರು, ತುಂಬಾ ಹಣ ಇದ್ದವರು ಕೆಲವೊಂದ್ಸಲ ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ, ಡಿಪ್ರೆಷನ್ಗೆ ಹೋಗೋದೆಲ್ಲ ಇರುತ್ತೆ. ಮತ್ತೆ ಯಾಕೆ ಅತಿ ಆಗತ್ತೆ ಅಂತಂದ್ರೆ, ಅದು ನಿಜವಾದ ಸುಖ ಅವ್ರಿಗೆ ಕೊಟ್ಟಿಲ್ಲ. ಹುಡುಕ್ತಾ ಇದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ, ಅದರಿಂದ ಬೆನ್ನತ್ತಿ ಹೊಡಿತಾರೆ, ಆದ್ರೂ ಕೂಡ ಅಲ್ಲಿ ಇಲ್ಲ ಅನ್ನೋದನ್ನ ಅವರು ಅರ್ಥ ಮಾಡ್ಕೋತಾ ಇದ್ದಾರೆ. ಹೀಗಾಗಿನೇ ಆ ಹಿಪ್ಪಿಗಳು ಪ್ರಭುಪಾದರ ಒಂದು ಇದಕ್ಕೆ ತಿಳ್ಕೊಂಡ್ರು. ಪ್ರಭುಪಾದರ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ನಿಜವಾದ ಸುಖ ಇದೆ ಅಂತ ಹೇಳಿ ಅವರೆಲ್ಲವನ್ನು ಬಿಟ್ಟು ಪ್ರಭುಪಾದರ ಒಂದು ಮಾರ್ಗದರ್ಶನದಲ್ಲಿ ಭಕ್ತಿಗೆ ಬಂದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಎಂಡ್ ಮಾಡೋಣ. ಧನ್ಯವಾದಗಳು ಮಾತಾಜಿ. ಆಯ್ತು ಮಾತಾಜಿ. ಧನ್ಯವಾದ. ಭಗವಂತನನ್ನ ನೆನೆಸಿ, ಯಾವತ್ತೂ ಭಗವಂತ ಕೃಷ್ಣನನ್ನ ಮರಿಬೇಡಿ. ಎಲ್ಲರೂ ಏಕಾದಶಿ ಮಾಡಿದೀರಾ ಅಂತ ಗೊತ್ತಿಲ್ಲ, ಎಷ್ಟು ಜನ ಮಾಡಿದೀರಾ ಅಂತ. ಪ್ರಯತ್ನ ಪಡಿ ಮಾಡೋದಕ್ಕೆ. ಮಾಡಿದ್ವಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಟ್ಯೂಸ್ಡೇ ನಂದು ಇದೆ ಅಲ್ವಾ ಮಾತಾಜಿ? ಮಾತಾಜಿ, ನಾ ಹಾ ಅರ್ಚನಾ ಮಾತಾಜಿ ಇದೆ. ಮಾತಾಜಿ ಮಾತಾಡೋದು. ಟ್ಯೂಸ್ಡೇ ಮಾರ್ನಿಂಗ್ ನಂದು ಇದೆ ಅಲ್ವಾ? ಹೌದು ಮಾತಾಜಿ. 10 offenses ಮಾತಾಜಿ. ಹಾ ಮಾತಾಜಿ, ಜ್ಯೋತಿ ಮಾತಾಜಿ ಹತ್ರ ಒಂದ್ಸತಿ ಹೇಳ್ತೀನಿ ರೀ ಮಾತಾಜಿ, ಅವ್ರಿಗೆ ಕನ್ಫರ್ಮ್ ಮಾಡ್ತೀನಿ. ಅಂದ್ರೆ ಆಕ್ಚುಲಿ ಅವರೇ ಡಿಸೈಡ್ ಮಾಡೋದವ್ರೆ. ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಅಷ್ಟೇ ಹೆಸರುಗಳು. ನಾನು ಅವ್ರಿಗೆ ನಿಮ್ಮ ಹೆಸರು ಹೇಳ್ತೀನಿ. ಅವ್ರು ಒಂದಿನ ಮುಂಚೆ ನಾನು ಕೇಳ್ತಾರೆ, ಯಾರೆಲ್ಲ ರೆಡಿ ಇದ್ದಾರೆ ಅಂತ ಕೇಳ್ತಾರೆ. ನಿಮ್ಮ ಹೆಸರು ಹೇಳ್ತೀನಿ. ಓಕೆ ಮಾತಾಜಿ. ನನ್ನ ಫೋನಿಂದ ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಾ ಮಾತಾಜಿ? ನಾನು ಹುಬ್ಳಿಯಲ್ಲಿ ನನ್ ಮಗ ಅಲ್ಲಿ ಅವನೇ ಅದೆಲ್ಲ 10 ಇದನ್ನೆಲ್ಲ ಎಂಟ್ರಿ ಎಲ್ಲ ಮಾಡಕ್ಕೆ ಅವನೇ ಇದ್ ಮಾಡಿದ್ದ ಮಾತಾಜಿ. ಅವ್ನ ಮೊಬೈಲ್ ಇಂದ ನಾನು ಎಕ್ಸಾಮ್ ಕೊಡ್ಬಹುದು. ನಾನೀಗ ಕಾರವಾರ ಕಡೆ ಇದ್ದೀನಿ ಮಾತಾಜಿ. ಹೀಗಾಗಿ ನನ್ಗೆ ಯಾವ್ದು ಕ್ವಿಝು ಕೊಡಕ್ ಆಗ್ತಿಲ್ಲ. ಆಮೇಲೆ ಇಲ್ಲಿ ನನ್ ಫೋನು ಬರಲ್ಲ, ನಾನು ವಾಟ್ಸಪ್ ಕಾಲ್ ಅಷ್ಟೇ ಮಾಡಿದ್ರೆ ಬರುತ್ತೆ. ಅವ್ರು ನನ್ಗೆ ಏನಾದ್ರು ಫೋನ್ ಮಾಡಿದ್ರೆ ನನ್ಗೆ ಮುಟ್ಟಲ್ಲ ಮಾತಾಜಿ. ನಿಮ್ ವಾಟ್ಸಪ್ ಇಂದ ಕಾಲ್ ಮಾಡಿದ್ರೆ ನನ್ಗೆ ಬರುತ್ತೆ. ಸೊ ಬಟ್ ನಾನು ಬೆಳಗ್ಗೆ ಓದ್ಬೋದು 4:30ಗೆ 10 offenses ನಾ ಓದ್ತೀನಿ. ಮಂಡೇ ಏನಾದ್ರೂ ನಾನು ಓದ್ಬೇಕಾ ಮತ್ತೊಂದ್ಸಲ? ಮಾತಾಜಿ ಮಂಡೇ ನಿಮ್ ಕೈಯಲ್ಲಿ ಮಾಡಿಸ್ತಾರೆ. ಒಂದಿನ ಮುಂಚೆ ಅವ್ರು ನಿಮ್ಗೆ ಒಂದ್ಸತಿ ಇದ್ ಕೊಡ್ತಾರೆ, ಟ್ರಯಲ್ ಮಾಡಿಸ್ತಾರೆ. ಹೌದಾ? ಓಕೆ ಮಾತಾಜಿ. ಅದೇ ನಂದು ಪ್ರಾಬ್ಲಮ್ ಹೀಗಾಗಿದೆ, ಮೊಬೈಲ್ ಇದ್ದೇ ಒಂದ್ ಪ್ರಾಬ್ಲಮ್ ಇದೆ ಮಾತಾಜಿ. ಲೋಕಲ್ ಕಾಲ್ ಬರಲ್ಲ, ವಾಟ್ಸಪ್ ಕಾಲ್ ಅಷ್ಟೇ ಬರುತ್ತೆ ಇಲ್ಲಿ. ಇಲ್ಲಿ ನಂದು ಇದು ನೆಟ್ವರ್ಕೇ ವರ್ಕ್ ಆಗಲ್ಲ. ಹೀಗಾಗಿ ಮತ್ತೆ ಅವ್ರು ಫೋನ್ ಮಾಡಿದ್ರೆ ಕಷ್ಟ ಅಂತ ನಿಮ್ಗೆ ಹೇಳ್ದೆ ಮಾತಾಜಿ. ನಾಗವೇಣಿ ಮಾತಾಜಿ ಅವ್ರು ಸಿಗ್ತಾ ಇಲ್ವಾ ಮಾತಾಜಿ? ನಾಗವೇಣಿ ಮಾತಾಜಿ ಕಾಂಟ್ಯಾಕ್ಟ್ ಮಾಡಿದ್ರ? ಇಲ್ಲ ಮಾತಾಜಿ, ನಂಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ನಂದು ಇದೇ ಪ್ರಾಬ್ಲಮ್ ಇದೆ ಫೋನಿಂದು. ನಂಗೆ ವಾಟ್ಸಪ್ ಇಂದ ಅಷ್ಟೇ ನಾನು ಫೋನ್ ಮಾಡ್ಬೋದು, ವಾಟ್ಸಪ್ ಇಂದಾನೇ ಮೆಸೇಜ್ ಮಾಡ್ಬೋದು ಅಷ್ಟೇ ಮಾತಾಜಿ ಇಲ್ಲಿ. ಮಾತಾಜಿ ನಿಮ್ಮ ಹತ್ರ ನಾಗವೇಣಿ ಮಾತಾಜಿ ನಂಬರ್ ಇದೆಯಾ? ಇಲ್ಲ ಮಾತಾಜಿ, ನನ್ನ ಕಡೆ ಇಲ್ಲ ಅವ್ರ ನಂಬರು. ಸರಿ, ನಾನು ಫಾರ್ವರ್ಡ್ ಮಾಡ್ತೀನಿ ಮಾತಾಜಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಅದು ಲೆವೆಲ್ 4 ಹೋಗ್ಬೋದು ಅಂತ. ಹಾ ಓಕೆ ಮಾತಾಜಿ. ನಾಗವೇಣಿ ಮಾತಾಜಿಗೆ ನಾನು ಮಾತಾಡ್ತೀನಿ, ನೀವು ವಾಟ್ಸಪ್ ಮಾಡಿ ಮಾತಾಜಿ ನಂಗೆ. ಓಕೆ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಕನ್ಫರ್ಮ್ ಮಾಡಿ ಮಾತಾಜಿ ಟ್ಯೂಸ್ಡೇದು. ಹಾ ಮಾತಾಜಿ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ.